ವೀಕ್ಷಕರೇ ನಮಸ್ಕಾರ, ಮಂಗಳೂರು ಮಿರರ್ಗೆ ಸ್ವಾಗತ. ಪ್ರವಾಸ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಇಂದಿನ ಒತ್ತಡದ ಜಗತ್ತಿನಲ್ಲಿ ನಾವು ಒಂದಷ್ಟು ಕಡೆ ಪ್ರವಾಸಗಳನ್ನು ಹೋಗ್ತೇವೆ. ಕೆಲವರು ರೆಸಾರ್ಟ್ ಹೋಗ್ತಾರೆ, ಕೆಲವರು ಹೊಸ ಹೊಸ ಪ್ರವಾಸಿ ತಾಣಗಳನ್ನು ನೋಡ್ತಾರೆ. ಅದರಲ್ಲಿ ಒಂದಷ್ಟು ಜನ ಟ್ರೆಕ್ಕಿಂಗ್ ಹೋಗ್ತಾರೆ. ಇನ್ನೂ ಕೆಲವರು ಅಂದರೆ ಇವತ್ತಿನ ನಮ್ಮ ಅತಿಥಿ ಸಾಹಸ ಕ್ರೀಡೆಯಂತಹ ಪರ್ವತಾರೋಹಣಗಳನ್ನು ಮಾಡ್ತಾರೆ. ಲಡಾಖ್ನ ದಾಸ್ರಾ ಅಂತ ಹೇಳುವಂಥ ಪ್ರದೇಶದಲ್ಲಿರುವಂತಹ ಮೌಂಟ್ ಮಚೋಯ್ ಅನ್ನುವಂತಹ ಬೆಟ್ಟವನ್ನು ಹತ್ತಿದ್ದಾರೆ. 16,863 ಅಡಿ ಎತ್ತರದಲ್ಲಿರುವಂತಹ ಬೆಟ್ಟವನ್ನು ಹತ್ತಿ ಸಾಹಸವನ್ನು ಮೆರೆದಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ನಮ್ಮ ಕರಾವಳಿ ಭಾಗದ ಯುವಕ ಸುಹಾನ್ ಸುಧಾಕರ್ ಅವರು. ಸುಹಾನ್ ಸುಧಾಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮುಖ್ಯವಾಗಿ ನಿಮ್ಮ ಹಿನ್ನೆಲೆ ಹೇಳಿ ಸರ್, ಹೇಗೆ ಆರಂಭವಾಯಿತು ಇದೆಲ್ಲ ಸಾಹಸ ಯಾತ್ರೆಗಳು ಅಂತ? ನಾನು ಬಂದ್ಬಿಟ್ಟು ಸೂರತ್ಕಲ್ಲಲ್ಲಿ ಎಜುಕೇಷನ್ ಮಾಡಿದೆ, ಗೋವಿಂದಾಸ್ ಕಾಲೇಜಲ್ಲಿ. ಸೊ ಅಲ್ಲಿ ನನಗೆ NCC ಪರಿಚಯ ಆಯಿತು. ಈ NCC ಅಂದರೆ ನ್ಯಾಷನಲ್ ಕ್ರೆಡಿಟ್ ಕೋರ್ ಅಂತ ಹೇಳ್ತೇವೆ ನಾವು. ಸೊ ಅಲ್ಲಿ ಕ್ಯಾಂಪ್ಸಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಮನೆಯಿಂದ ಒಂದು ವಾರ ಹೊರಗಿರೋ ಎಕ್ಸ್ಪೀರಿಯನ್ಸ್ ಏನು ಅಂತ ಗೊತ್ತಾಗಿದೆ ಆ ಕ್ಯಾಂಪಿಂದಾಗಿ. ಸೊ ಆ ಒಂದು ವಾರದ ಎಕ್ಸ್ಪೀರಿಯನ್ಸ್ ಏನಿದೆ ಅದು ನನ್ನ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಒಂದು ಕ್ಯಾಂಪಿಂದ ಮತ್ತೊಂದು ಕ್ಯಾಂಪಿಗೆ ಹೋದೆ. ಆ ಥರ ಕ್ಯಾಂಪ್ ಬ್ಯಾಕ್ ಟು ಬ್ಯಾಕ್ ಕ್ಯಾಂಪ್ ಹೋಗ್ತಾ ಅದರಲ್ಲೊಂದು RDC ಕ್ಯಾಂಪ್ ಅಂತಿದೆ, ಅಂದರೆ ರಿಪಬ್ಲಿಕ್ ಡೇ ಕ್ಯಾಂಪ್ ಅಂತ ಹೇಳಿ. ಸೊ ಅದು ಆ ಕ್ಯಾಂಪಲ್ಲಿ ನೀವು ಸಿಲೆಕ್ಟ್ ಏನಾದ್ರೆ ನಿಮಗೆ ಈ ರಾಜ್ಪಥ್ ಅನ್ನೋ ಪಾತ್ ಇದೆಯಲ್ಲ ನಮ್ಮ ಇಂಡಿಯಾ, ಹೌದು, ಇಂಡಿಯಾ ಗೇಟಿಂದ ನಮ್ಮ ಪಾರ್ಲಿಮೆಂಟ್ ತನಕ. ಸೊ ಅದರಲ್ಲಿ ಮಾರ್ಚ್ ಫಾಸ್ಟ್ ಮಾಡೋ ಒಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಅದರ ಹುಚ್ಚು ಹಿಡಿಯಿತು, ಅದಕ್ಕಾಗಿ ಟ್ರೈನಿಂಗ್ ತಗೊಂಡೆ. ಸೊ ಆ ಮಾರ್ಚ್ ಫಾಸ್ಟಲ್ಲಿ ನಾನು ಸಿಲೆಕ್ಟ್ ಆಗಿದ್ದೆ. ಸೊ 2011 ನಾನು ಮಾರ್ಚ್ ಫಾಸ್ಟ್ ಮಾಡಿದಾಗ ಪ್ರೈಮ್ ಮಿನಿಸ್ಟರ್ ನಮ್ಮ ಮನಮೋಹನ್ ಸಿಂಗ್ ಇದ್ದರು, ಪ್ರೆಸಿಡೆಂಟ್ ಪ್ರತಿಭಾ ಪಾಟೀಲ್ ಇದ್ರು, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋ ಆಪರ್ಚುನಿಟಿ ಎಲ್ಲ ಸಿಕ್ತು. ಸೊ ಈ ಮನೆಯಿಂದ ಹೊರಗೆ ಹೋಗಿ ಈ ಥರ ಒಂದು ಫಿಸಿಕಲಿ ಚಾಲೆಂಜಿಂಗ್ ಎಕ್ಸ್ಪೀರಿಯನ್ಸ್ ಏನಿದೆ ತುಂಬ ಅದರ ಹುಚ್ಚು ಹಿಡಿದು ಬಿತ್ತು. ಸೊ ಆವಾಗಿಂದ ನಾನು ಈ ಅಡ್ವೆಂಚರ್ ಸ್ಪೋರ್ಟ್ಸ್ ಏನು ಅನ್ನೋದಲ್ಲಿ ಗೊತ್ತಾಯ್ತು ಸ್ವಲ್ಪ. ಸೊ ಇದನ್ನ ಕರಿಯರ್ ಆಗಿ ತಗೊಳ್ಬಹುದಾ ಅನ್ನೋ ಒಂದು ಸಂಶಯದಲ್ಲಿದ್ದೆ. ನಿಧಾನ ಗೊತ್ತಾಯ್ತು ಈ ಮೌಂಟೇನಿಂಗ್ ಸ್ಕೂಲ್ಸ್ ಇದೆ, ಆದರೆ ಯೂಶಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಇಲ್ಲ, ನಿಮ್ಗೆ ಇರೋದೆಲ್ಲ ನಾರ್ತ್ ಇಂಡಿಯಾದಲ್ಲಿ. ಗೇತ್ನಾ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ ಬ್ಯಾಂಗ್ಳೂರಲ್ಲಿ, ಬಟ್ ಅವ್ರು ರಾಕ್ ಕ್ಲೈಂಬಿಂಗ್ ಕೋರ್ಸ್ ಎಲ್ಲ ತಗೊಳ್ತಿದ್ದಾರೆ ಇವಾಗ. ಸೊ ಮೊದಲು ನೋಡಿದ್ರೆ ನಿಮಗೆ ಬರೀ ಮೇಜರ್ಲಿ 5 ಇನ್ಸ್ಟಿಟ್ಯೂಟ್ ಇದೆ. ಅದರಲ್ಲೂ ನಿಮಗೆ ಮೇಜರ್ ಆಗಿ ನಿಮ್ ಅಂತೇಳಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್ ಉತ್ತರ ಕಾಶಿಲಿ, ಇನ್ನೊಂದು HMI ಅಂತ ಹಿಮಾಲಯನ್ ಮೌಂಟೇನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಡಾರ್ಜಿಲಿಂಗ್ ಅಲ್ಲಿದೆ, ಮತ್ತೊಂದು ನಿಮಾಸ್ ಅಂತೇಳಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್ ಅರುಣಾಚಲ್ ಪ್ರದೇಶಲ್ಲಿದೆ, ಅಭಿಮಾಸ್ ಅಂತಿದೆ, ಅಟಲ್ ಬಿಹಾರಿ ಮೌಂಟೇನಿಂಗ್ ಇನ್ಸ್ಟಿಟ್ಯೂಟ್ ನಿಮಗೆ ಬರ್ತಾ ಇತ್ತು. ಇನ್ನೊಂದು ಜಿಮ್ ಅಂತ ಹೇಳಿದೆ, ಅದು ನಿಮಗೆ ಜವಾಹರ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್ ಅಂತ ನಿಮ್ಮ ಕಾಶ್ಮೀರದಲ್ಲಿ ಪಾಲ್ಗಾಮ್ ಅಂತ ಒಂದು ಜಾಗದಲ್ಲಿ ಅಲ್ಲಿದೆ. ಸೊ ಈ ಥರ ಈ ಇನ್ಸ್ಟಿಟ್ಯೂಟ್ ಏನಿದೆ ಇಲ್ಲಿ ನಿಮಗೆ ಈ ಮೌಂಟೇನಿಂಗ್ ಟ್ರೈನಿಂಗ್ ಕೊಡ್ತಾರೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ನಾನು ಬೇಸಿಕ್ ಟ್ರೈನಿಂಗ್ ನಮ್ಮ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್ ಮಾಡಿದೆ. ಅಡ್ವಾನ್ಸ್ ಟ್ರೈನಿಂಗ್ ಜವಾಹರ್ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಂಗ್ ಅಂತ ಪಾಲ್ಗಾಮಿಂದ ಮಾಡಿ ಆನಂತರ ಈ ಮೌಂಟೇನಿಂಗ್ ಫೀಲ್ಡ್ಗೆ ಎಕ್ಸ್ಪೋಜರ್ ಸಿಕ್ತು. ಸುಮಾರು ಎಷ್ಟು ವರ್ಷಗಳಿಂದ ನೀವು ಈಗ ಇದನ್ನು ಮಾಡ್ತಾ ಇದ್ದೀರಾ? ನಾನು 2011 ಸ್ಟಾರ್ಟ್ ಮಾಡಿದ್ದೆ, ಫಸ್ಟ್ PU ಅಲ್ಲಿದ್ದೆ ಅವಾಗ. ಆವಾಗ ಶುರು ಮಾಡಿದ ಅಡ್ವೆಂಚರ್ ಇನ್ನು ಯಾವಾಗಲೂ ಕಂಟಿನ್ಯೂಸ್ ಮಾಡ್ತಾನಿದ್ದೆ. ಸೊ ಅಂದರೆ ಈಗ ಅಡ್ವೆಂಚರ್ ಓಕೆ, ನಾವೀಗ ಏನೋ ಕೆಲಸ, ಈಗ ನೀವು ಕಾಲೇಜ್ ಸಮಯದಲ್ಲಿ ಅಂತ ಹೇಳಿದ್ರಿ, ಅಲ್ಲಿಂದ ಇವತ್ತಿನ ತನಕ ಅಂದರೆ ಆಲ್ಟರ್ನೇಟ್ ಅದಕ್ಕೆ ರೆವೆನ್ಯೂ ಸೋರ್ಸ್ ಆಫ್ ಇನ್ಕಮ್ ಅಂತ ಇರ್ತದಲ್ಲ, ಏನ್ ಮಾಡ್ತಾ ಇದ್ರಿ? ನಾನು ಏನ್ ಮಾಡ್ತಿದ್ದೆ ಅಂದ್ರೆ NCC ಅಲ್ಲಿದ್ದಾಗ, ಕಾಲೇಜಲ್ಲಿದ್ದಾಗ ಆ ಕ್ಯಾಂಪ್ಸ್ ನಡೀತಾ ಇತ್ತು. ಒಮ್ಮೆ ಕಾಲೇಜ್ ಮುಗ್ದ ನಂತರ ಈ ತುಂಬಾ ಜನ ನಾವು ಟ್ರೆಕ್ಕಿಂಗ್ ಎಲ್ಲ ಅಂದ್ರೆ ಅಡ್ವೆಂಚರ್ ಸ್ಪೋರ್ಟ್ಸ್ ಅಲ್ಲಿ ಟ್ರೆಕ್ಕಿಂಗ್ ಒಂದು ಪಾರ್ಟ್ ಬರುತ್ತೆ. ಸೊ ಇಲ್ಲಿ ಟ್ರೆಕ್ಕಿಂಗ್ ತುಂಬಾ ನಮ್ಮ ಲಕ್ಕಿಲಿ ತುಂಬಾ ಟ್ರೆಕ್ಕಿಂಗ್ ಸ್ಪಾಟ್ಸ್ ಇದೆ. ನಿಮ್ಮ ಕುದುರೆಮುಖ, ನೇತ್ರಾವತಿ ಅಂತ ಸೆಲೆಬ್ರಿಟಿ ಪಿಕ್ಸ್ ಆಗಿದೆ, ಹೊರಗಿಂದೆಲ್ಲ ಬರ್ತಿದ್ದಾರೆ. ನಾವು ಹೋಗ್ತಾ ಇರುವಾಗ ಯಾರು ಹೋಗ್ತಿರ್ಲಿಲ್ಲ. ನಾವು ಆವಾಗ ಶುರು ಮಾಡಿದಾಗ ನಾವು ಪರ್ಮಿಷನ್ ತಗೊಂಡು ಫಾರೆಸ್ಟ್ ಅವ್ರ ಹತ್ರ ನಾವು ಹೋಗಿ ಅಲ್ಲೇ ಕೂತು 2-3 ದಿವಸ ಅಲ್ಲೇ ಸುತ್ತಾಡಿ ರಾತ್ರಿ ಎಲ್ಲ ಕಾಡಲ್ಲಿ ಇದ್ದು ಬರ್ತಿದ್ವಿ. ಇವಾಗ ಪರ್ಮಿಷನ್ ಕೊಡ್ತಿಲ್ಲ, ಯಾಕಂದ್ರೆ ಕ್ರೌಡ್ ಜಾಸ್ತಿ ಆಗಿದೆ, ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಸೊ ಈ ತರ ನಾವು ಹೋಗೋದನ್ನ ನೋಡಿ ಜನರು ತುಂಬಾ ಜನ ನಮ್ಮನ್ನು ಕೇಳಿಕ್ ಶುರು ಮಾಡಿದ್ರು, ನಮ್ಮನ್ನು ಕರ್ಕೊಂಡೋಗಿ ಅಂತ. ನಾವು ಹೋಗ್ತಿದ್ದಾಗ ನಮ್ಮ ಖರ್ಚಲ್ಲಿ ಹೋಗ್ತಿದ್ವಿ, ಬಟ್ ಈ ಬೇರೆಯವ್ರು ಬಂದಾಗ ಅವ್ರ ಹತ್ರ ಖರ್ಚು ತಕೊಂಡು ಅದಕ್ಕೆ ಏನ್ ಎಕ್ಸ್ಪೆನ್ಸ್ ಆಗುತ್ತೆ ಅಂತ ತಕೊಂಡು, ಸೊ ಆ ತರ ರೆವೆನ್ಯೂ ದುಡ್ಡು ಮಾಡ್ಬೇಕು ಅಂತಲ್ಲ, ಬಟ್ ಒಂದು ಎಕ್ಸ್ಪೋಜರ್ ಸಿಗ್ಲಿ ಜನರಿಗೆ ಅನ್ನೋ ರೀತಿಯಲ್ಲಿ ಹೋಗ್ತಿದ್ವಿ. ಮತ್ತೆ ನನಗೆ ಈ ಜಾಬ್ ನಮ್ಮ ಎಜುಕೇಶನ್ ಮುಗ್ದ ನಂತರ ನಾನು ಆವಾಗಲೇ ಡಿಸೈಡ್ ಮಾಡಿದೆ ಒಂದು ಅಡ್ವೆಂಚರ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿ ಈ ಸಣ್ಣ ಮಕ್ಕಳಿಗೆ. ನನಗೇನಾಯ್ತು ಅಂದ್ರೆ ಅದೇಗೇನ್ ಗೋಯಿಂಗ್ ಬ್ಯಾಕ್, ನಾನು ಕ್ಯಾಂಪಿಗೆ ಹೋದಾಗ ನನಗೆ ಆದ ಎಕ್ಸ್ಪೀರಿಯನ್ಸು, ಈ ಮನೆಯಿಂದ ಹೊರಗೆ ಬಂದು ಆ ಒಂದು ಇನ್ಸೆಕ್ಯೂರ್ ಮತ್ತೆ ಒಂದು ಅನ್ಕಂಫರ್ಟ್ ಝೋನ್ ಏನು, ಅದರಲ್ಲಿ ಏನೆಲ್ಲ ಕಲಿಯಲಿಕ್ಕೆ ಸಿಗುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಸಿಕ್ಕಿದ ನಂತರ ನಾನು ಮಾತಾಡಿದಾಗ ತುಂಬ ಮಕ್ಕಳಿಗೆ ಆ ಎಕ್ಸ್ಪೀರಿಯನ್ಸ್ ಬೇಕು ಲೈಫಲ್ಲಿ ಅಂತ ಅನಿಸ್ತು.
ಸೊ ಆವಾಗ ನಾನು ಡಿಸೈಡ್ ಮಾಡಿದ್ದೆ, ನಾನಂತ ಯಾರೋ ಒಂದು ಸಂಸ್ಥೆ ಓಪನ್ ಮಾಡಿ ಜನರಿಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು. ಯಾಕಂದರೆ ಎಲ್ಲರಿಗೂ NCC ಸೇರ್ಲಿಕ್ಕೆ ಆಗಲ್ಲ, ಅದಕ್ಕೊಂದು ಬ್ಯಾಂಡ್ ಬಿಡ್ತಿದೆ, ಅದು ಲಿಮಿಟೇಷನ್ಸ್ ಇದೆ. ಸೊ ಎಲ್ಲರಿಗೂ ಒಂದು ಲಿಮಿಟೇಷನ್ ಈ ಏನಿದೆ, ಈ ಎಕ್ಸ್ಪೀರಿಯನ್ಸ್ ಏನಿದೆ ಒಂದು ಕೊಡುವ ಅನ್ನೋ ಒಂದು ಉದ್ದೇಶದಲ್ಲಿ ಆವಾಗಲೇ ಡಿಸೈಡ್ ಮಾಡಿದೆ. ಬಟ್ ಪ್ರಾಬ್ಲಮ್ ಏನಾಯ್ತು ಅಂದರೆ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇದೆ. ಅಡ್ವೆಂಚರ್ ಸ್ಪೋರ್ಟ್ಸ್, ಮೌಂಟೇನಿಂಗ್ ಸ್ಪೋರ್ಟ್ಸ್ ಅನ್ನೋದು ತುಂಬ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ಸ್. ಅದು ಪ್ರತಿಯೊಂದು ಎಕ್ವಿಪ್ಮೆಂಟ್, ಒಂದು ಕ್ಯಾರಬಿನರ್ಗೆ ನಿಮ್ಮ 3-3.5 ಸಾವಿರ ಇರುತ್ತೆ. ಕ್ಯಾರಬಿನರ್ ಅಂದ್ರೆ ಒಂದು ಲಾಕಿಂಗ್ ಮಾಡೋ ಡಿವೈಸ್, ತುಂಬ ಎಕ್ಸ್ಪೆನ್ಸಿವ್ ಇದೆ. ಇವಾಗ ಈ ನಾವು ಸಾಮಾನ್ಯವಾಗಿ ಟ್ರೆಕ್ಕಿಂಗ್ ಎಲ್ಲ ಹೋಗ್ತೇವೆ, ಇಲ್ಲೇ ಬೇಕಾದಷ್ಟು ಒಂದಷ್ಟು ಸ್ಪಾಟ್ಗಳಿದ್ದಾವೆ. ಅದಕ್ಕೂ ನೀವು ಅಡ್ವೆಂಚರಸ್ ಸ್ಪೋರ್ಟ್ಸ್ ಅಂದರೆ ಇನ್ನೊಂದು ನೀವು ಪರ್ವತಾರೋಹಣಕ್ಕೆ ಹೋಗ್ತೀರಾ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ? ಮೌಂಟೇನಿಯರಿಂಗ್ ಮತ್ತು ಟ್ರೆಕ್ಕಿಂಗ್ ಎರಡು ಬೇರೆ ಫೀಲ್ಡ್. ಅದು ಈ ಟ್ರೆಕ್ಕಿಂಗ್ ಅನ್ನೋದೇನಿದೆ, ಆ್ಯಕ್ಚುಲಿ ನಾವಿಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಇವಾಗ ಏನು ಮಾಡ್ತಿದ್ದೆವು ಅದು ಆ್ಯಕ್ಚುಲಿ ಟ್ರೆಕ್ಕಿಂಗು ಅಲ್ಲ, ಅದು ಹೈಕಿಂಗ್. ಟ್ರೆಕ್ಕಿಂಗ್ ಅಂದರೆ ಆ್ಯಕ್ಚುಲಿ ನೀವು ಆ ರೇಷನ್ನು ನಿಮ್ಮ ಏನೆಲ್ಲಿದೆ ಕಾರ್ಗೋ ಎಲ್ಲ ಪ್ಲ್ಯಾನ್ ಮಾಡಿ ನೀವು ಹೋಗಿ ಅಲ್ಲಿ ಸ್ಟೇ ಆಗಿ ಆ ನೈಟಲ್ಲಿ ಸ್ಪೆಂಡ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಡೇ ನೀವು ವಾಪಸ್ ಬರೋ ಮಿನಿಮಮ್ ಕ್ರೈಟೀರಿಯಾ ಟ್ರೆಕ್ಕಿಂಗ್ ಅನ್ನೋದು ನೀವು ಇಷ್ಟಾದ್ರೂ ಮಾಡಬೇಕು. ಬಟ್ ಇಲ್ಲಿ ಇವಾಗ ಯಾವುದಕ್ಕೂ ಪರ್ಮಿಷನ್ ಇಲ್ಲ, ನೀವು ಹೋಗಬೇಕು, 15 ದಿವಸ ವಾಪಸ್ ಬರಬೇಕು. ಇದು ಆ್ಯಕ್ಚುಲಿ ಹೈಕ್ ಆಗ್ಬಿಡ್ತು. ಬಟ್ ಹೈಕ್ ಅಂದರೆ ಜನರಿಗೆ ಒಂದು ಲೆವೆಲ್ ಕಮ್ಮಿ ಆದಾಗ ಟ್ರೆಕ್ಕಿಂಗ್ ಅಂತಾರೆ. ಸೊ ಟ್ರೆಕ್ಕಿಂಗ್ ಮೌಂಟೇನಿಯರಿಂಗ್ ಏನು ಡಿಫ್ರೆನ್ಸ್ ಅಂದರೆ, ಟ್ರೆಕ್ಕಿಂಗ್ ಅಲ್ಲಿ ನಿಮಗೆ ಟೆಕ್ನಿಕಲ್ ಸ್ಕಿಲ್ಸ್ ಏನು ಬೇಡ. ನೀವೇನು ಬ್ಯಾಗ್ ಹಾಕ್ಕೊಂಡ್ರಿ, ನೀರು ಇಟ್ಕೊಂಡ್ರಿ, ಒಂದು ಸ್ವಲ್ಪ ಫುಡ್ ಇಟ್ಕೊಂಡ್ರಿ, ನಡ್ಕೊಂಡು ಹೋದ್ರಿ, ವಾಪಸ್ ಬಂದ್ರಿ. ಮೌಂಟೇನಿಯರಿಂಗ್ ಅನ್ನೋದು ನಿಮಗೆ ಟೆಕ್ನಿಕಲ್ ಸ್ಕಿಲ್ಸ್ ತುಂಬ ಬೇಕಲ್ಲಿ. ಅಲ್ಲಿ ನಿಮಗೆ ಮಿಡ್ಲಲ್ಲಿ ಒಂದು ದೊಡ್ಡ ರಾಕ್ ಫೇಸ್ ಬರ್ಬೋದು, ನಿಮಗೆ ರಾಕ್ ಕ್ಲೈಂಬಿಂಗ್ ಗೊತ್ತಿರಬೇಕು. ನಿಮ್ಗೆ ರಾಕ್ ಕ್ಲೈಂಬಿಂಗ್ ಮಾಡಬೇಕಿದ್ರೆ ನಿಮ್ಗೆ ಅದರ ಸೇಫ್ಟಿ ಹೇಗೆ, ಅದಕ್ಕೆ ಪಿಟಾನ್ಸ್ ಹೇಗೆ ಹಾಕಬೇಕು, ನಿಮ್ಮ ಸೇಫ್ಟಿ ಗೇರ್ ಹೇಗೆ ಹಾಕಬೇಕು, ನೀವು ನಿಮ್ಮನ್ನು ಆ್ಯಂಕರ್ ಹೇಗೆ ಮಾಡಬೇಕು, ಒಬ್ಬ ಹತ್ತುವಾಗ ಇನ್ನೊಬ್ಬ ಬೆಲೆ ಕೊಡಲಿಕ್ಕೆ ಕೆಳಗಡೆ ಒಬ್ಬ ಇರಬೇಕು, ಅವ ಮೇಲೆ ಹೋದ್ಮೇಲೆ ಇನ್ನೊಬ್ಬನನ್ನು ಅವನು ಹೇಗೆ ಮೇಲೆ ತರಬೇಕು. ಇದು ಒಂದು ರಾಕ್ ಪಾರ್ಟ್ ಆಯಿತು. ಪುನಃ ನೀವು ಮೇಲೆ ಆಲ್ಟಿಟ್ಯೂಡ್ ಜಾಸ್ತಿ ಆದಾಗ ನಿಮಗೆ ಸ್ನೋಫಾಲ್ ಆಗುತ್ತೆ. ಆಗ ಸ್ನೋಫಾಲಲ್ಲಿ ನಿಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ಚೇಂಜ್ ಆಗುತ್ತೆ, ನಿಮ್ಮ ಬಟ್ಟೆ ಚೇಂಜ್ ಆಗುತ್ತೆ, ನಿಮ್ಮ ಶೂಸ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಸ್ಲಿಪ್ ಆಗುತ್ತೆ, ನಮ್ಮ ಶೂ ಆಗಲ್ಲ. ನೀವೇನೋ ನಮ್ಮ ಶೂ ಹಾಕೊಂಡು ಹೋದ್ರೆ ಫ್ರಾಸ್ಟ್ ಬೈಟ್ ಅಂತ ಆಗುತ್ತೆ. ಫ್ರಾಸ್ಟ್ ಬೈಟ್ ಅನ್ನೋದು ತುಂಬ ಡೇಂಜರ್. ನಿಮ್ಗೆ ಅಲ್ಲೇನೋ ಫ್ರಾಸ್ಟ್ ಬೈಟ್ ಆದರೆ ನಿಮ್ಮ ಎಲ್ಲ ಈ ಬೆರಳು, ಕಾಲು ಬೆರಳು, ಕೈ ಬೆರಳೆಲ್ಲ ತೆಗಿಬೇಕಾಗುತ್ತೆ ಅಂತ ಸಿಚುವೇಶನ್ ಬರ್ಬೋದು. ಸೊ ಅದಕ್ಕೆ ಅನುಗುಣವಾಗುವ ಶೂಸ್ ಹಾಕಬೇಕು. ಆ ಟೆಕ್ನಿಕಲ್ ಸ್ಕಿಲ್ಸ್ ಬೇಕು. ಅದರಲ್ಲಿ ಹೇಗೆ ಯಾವ ಥರ ನಡಿಬೇಕು, ಅದರಲ್ಲಿ ಏನಾದರೂ ನೀವು ನಿಮ್ಮ ತಪ್ಪಿಂದಾಗಿ ಅವಲ್ಯಾನ್ಸ್ ಬಂದು ನಿಮ್ಮ ಪ್ರಾಣ ಹೋಗುವ ಸಿಚುವೇಶನ್ ಬರುತ್ತೆ. ಸೊ ಅದು ಬರದಾಗೆ ಯಾವ ಥರ ನೋಡಬೇಕು, ಬಂದರೆ ಯಾವ ಥರ ರೆಸ್ಕ್ಯೂ ಮಾಡಬೇಕು, ಈ ಟೆಕ್ನಿಕಲ್ ಸ್ಕಿಲ್ಸ್ ಬೇಕು. ಪುನಃ ಇನ್ನೂ ಮೇಲೆ ಹೋದಾಗೆ ನಿಮಗೆ ಐಸ್ ಸಿಗುತ್ತೆ. ನಿಮಗೆ ಸ್ನೋ ಮೆಲ್ಟ್ ಆಗಿ ಗಟ್ಟಿಯಾಗಿ ಐಸ್ ಆಗಿರುತ್ತೆ. ಐಸ್ ಮೇಲೆ ನಿಮ್ಮ ಆ ಶೂನು ನಡೆಯಲ್ಲ. ಆ ಶೂ ಕೆಳಗೆ ಕ್ರಾಂಪಾನ್ಸ್ ಅಂತ ಒಂದು ಬರುತ್ತೆ. ಕ್ರಾಂಪಾನ್ಸ್ ಅಂದರೆ ಅದ್ರ ಕೆಳಗೊಂದು ಈ ಆಣಿ ಥರ, ನಾವಿಲ್ಲಿ ಸ್ಪೋರ್ಟ್ಸ್ ಸ್ಪೈಕ್ ಶೂಸ್ ಅದೇ ಥರ, ಹೌದು, ಆ ಥರ ಕ್ರಾಂಪಾನ್ಸ್ ಹಾಕಿ ಅಲ್ಲಿಂದ ಅದರಲ್ಲಿ ಐಸ್ಯಾಕ್ಸ್ ಅಂತ ಬರುತ್ತೆ. ಈ ಐಸ್ಯಾಕ್ಸ್ ಮತ್ತು ಕ್ರಾಂಪಾನ್ಸ್ ಬಲದಿಂದ ನೀವು ಹತ್ತಬೇಕು, ಪುನಃ ಕ್ಲೈಂಬಿಂಗ್ ಮಾಡೋದು. ನಿಮ್ಗೆ ಏನಾದ್ರು ವಾಟರ್ ಫಾಲ್ ಕೆಲವೊಮ್ಮೆ ಫ್ರೀಸ್ ಆಗಿರುತ್ತೆ, ಜಲಪಾತನೇ ಫ್ರೀಸ್ ಆಗಿರುತ್ತೆ, ಅದನ್ನು ನೀವು ಹತ್ಕೊಂಡು ಹೋಗ್ಬೇಕು. ಅದು ವರ್ಟಿಕಲ್ ಇರುತ್ತೆ. ಈ ಕ್ರಾಂಪಾನ್ಸ್ ಇದು ಮುಂದ್ಗಡೆ 2 ನೇಲ್ಸ್ ಇರುತ್ತೆ, ಅದು ಮತ್ತು ಐಸ್ಯಾಕ್ಸಿಂದ ನೀವು ಹೀಗೆ ಹಾಕೊಂಡು ಆ ಥರ ಟೆಕ್ನಿಕಲ್ ಸ್ಕಿಲ್ಸ್ ಯೂಸ್ ಮಾಡ್ಕೊಂಡು ನೀವು ಮೌಂಟೇನಿಯರಿಂಗಲ್ಲಿ ಈ ಸ್ಕಿಲ್ಸ್ ಬೇಕಾಗುತ್ತೆ. ಒಂದು ಪೀಕ್ ರೀಚ್ ಆಗಬೇಕಾದ್ರೆ ಎಲ್ಲ ಮೌಂಟೇನ್ಸಲ್ಲಿ ನೆಸೆಸರಿ ಇಲ್ಲ, ಬಟ್ ಈ ಸ್ಕಿಲ್ಸ್ ಬೇಕು. ಈಗ ನೀವು ಮೌಂಟ್ ಮಚೋಯಿಗೆ ಹೋಗಬೇಕಾದ್ರೆ ಅದರದ್ದು ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಅಂದರೆ ಯಾವಾಗ ನೀವು ಹೊರಟ್ರಿ, ಮತ್ತು ಅಲ್ಲಿ ಏನೆಲ್ಲ ಟಾಸ್ಕ್ಗಳಿತ್ತು, ಯಾವ ಥರ ಹೋಗ್ಬೇಕು? ಯಾಕಂತ ಹೇಳಿದ್ರೆ -45 ಡಿಗ್ರಿ ಕ್ಲೋಸ್ ಟು ಅಮರನ ಹತ್ರ ಇರುವಂಥ ಸ್ಥಳ ಅಂತ ಕೇಳ್ಪಟ್ಟಿದ್ವಿ. ಸೊ ಆ ಜರ್ನಿ ಹೇಗಿತ್ತು? ಮಚೋಯಿ ಎಕ್ಸ್ಪೆಡಿಷನ್ ಮಾಡಿದ ಉದ್ದೇಶ ನಾನು ನಂತರ ಹೇಳ್ತೇನೆ. ಈ ಮೇಯ್ನ್ ಆಗಿ ನಾನು ಈ ಹಿಮಾಲಯ ಎಕ್ಸ್ಪೆಡಿಷನ್ ಹೋಗೋದು ಒಂದು ಮೇನ್ ಕಾರಣ ಏನಂದರೆ, ಈ ಹಿಮಾಲಯ ಬೆಟ್ಟದ ಹತ್ರ ನಾವು ಹೋದಾಗ ತುಂಬ ಸಣ್ಣದು ಫೀಲ್ ಆಗುತ್ತೆ ನಮಗೆ. ನಿಮ್ಗೆ ಏನೇ ನೀವೊಂದು ದೊಡ್ಡ ಜನ ಅಂತೇಳಿ ಅನ್ಕೊಂಡಿರ್ತೀರ, ಅದೆಲ್ಲ ಅಲ್ಲಿ ಬಿದ್ದೋಗುತ್ತೆ. ಅಲ್ಲಿ ಹೋಗಿ ತುಂಬ ಏನೂ ಇಲ್ಲ, ನೀವೊಂದು ಕಸದ್ದು ಸಣ್ಣ ಕಡ್ಡಿ ಥರ ಫೀಲ್ ಬರುತ್ತೆ. ಸೊ ಈ ಎಕ್ಸ್ಪೀರಿಯೆನ್ಸು ಒಂದು ಗೇನ್ ಆಗಲಿಕ್ಕೆ ಯೂಶ್ವಲಿ ಹಿಮಾಲಯನ್ ಟ್ರೆಕ್ಸಿಗೆ ಹೋಗ್ತಾರೆ ಜನರು. ಅಷ್ಟು ಟಫ್ ಇದ್ದು ಸಾಯ್ತಿದ್ದಾರೆ ಜನರು, ಗೊತ್ತಿದ್ದು ಹೋಗೋದು ಮೇನ್ ರೀಸನ್ ಇದೆ. ಜನರಿಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕು. ಅದು ಇಲ್ಲಿ ಈ ವೆಸ್ಟರ್ನ್ ಘಾಟ್ಸಲ್ಲಿ ಸಿಗುತ್ತೆ, ಬಟ್ ಅಲ್ಲಿ ಅದು ಇನ್ನೂ ಡೀಪ್ ಆಗಿ ಸಿಗುತ್ತೆ. ಇದೊಂದು ಮೇನ್ ರೀಸನ್. ಸೊ ಮಚೋಯ್ ಪೀಕ್ ಅಂದರೆ ದ್ರಾಸ್ ಸೆಕ್ಟರಲ್ಲಿ ಬರುತ್ತೆ. ಈ ದ್ರಾಸ್ ಏನಿದೆ ಇದು ಅದೇ ವರ್ಲ್ಡ್ ಇದು ಸೆಕೆಂಡ್ ಮೋಸ್ಟ್ ಇನ್ಹ್ಯಾಬಿಟೆಡ್ ಕೋಲ್ಡ್ ರೀಜನ್. -60 ತನಕ ಹೋಗಿದೆ ಅಂತ ತಿಳ್ಕೊಂಡಿದ್ದೇನೆ, ಬಟ್ -45 ತನಕ ಯೂಶಲಿ ಹೋಗುತ್ತೆ. ಸೊ ಈ ಒಂದು ಮೌಂಟೇನಿಯರಿಂಗ್ ಎಕ್ಸ್ಪೆಡಿಷನ್ ವಿಂಟರಲ್ಲಿ ಮಾಡ್ಲಿಕ್ಕೆ ತುಂಬ ಕಷ್ಟ. ಯಾಕಂದರೆ ನಾನು ಹೋಗಿದ್ದಾಗ ನಾನು -40 ಹೋಗಿರಲಿಲ್ಲ. ವಿಂಟ್ರಲ್ಲಿ ಅಷ್ಟು ಹೋಗುತ್ತೆ, ಸ್ನೋಫಾಲ್ ತುಂಬ ಹೆವಿ ಆಗುತ್ತೆ, ಸೊ ನಡಿಲಿಕ್ಕಾಗಲ್ಲ. ಸೊ ಅದಕ್ಕೆ ನಾವು ಈ ಒಂದು ಪೋಸ್ಟ್ ಮಾನ್ಸೂನ್ ಸೀಸನ್ ಚೂಸ್ ಮಾಡಿ ಹೋಗ್ತೀವಿ. ಸೊ ಟೆಂಪರೇಚರ್ ಲೋ ಇತ್ತು, ಬಟ್ ಬೇರೇಬಲ್ ಇತ್ತು. ಅಂದರೆ ನಾನು ಮುಂಚೆನೂ ಮಾಡಿದ್ದೇನೆ, ಸೊ ಹಾಗಾಗಿ ಬಾಡಿ ಅದು ಬೇರ್ ಮಾಡ್ತು ಟೆಂಪರೇಚರ್. ಸೊ
ಈ ಕ್ಯಾಂಪಿಗೆ ನಮಗೆ ಹತ್ರ 26 ದಿವಸ ತಗೊಂಡಿತ್ತು. ಅಂದರೆ ಪ್ರಿಪ್ರೇಷನಿಂದ ಹಿಡಿದು ಕ್ಯಾಂಪ್ 1, ಕ್ಯಾಂಪ್ 2, ಕ್ಯಾಂಪ್ 3 ಮತ್ತು ಸಮಿಟ್ ಕ್ಯಾಂಪ್ ತನಕ 26 ದಿವಸದ ಈ ಶೆಡ್ಯೂಲಲ್ಲಿ ನಾವು ರೀಚ್ ಮಾಡಿ ಬಂದ್ವಿ. ಈ ಎಷ್ಟು ಜನ ಇದ್ದರು ನಿಮ್ಮ ಇದರಲ್ಲಿ ಟೀಮಲ್ಲಿ? ಆಮೇಲೆ ಇದು ಯಾವ ಸಮಯದಲ್ಲಿ, ಮುಖ್ಯವಾಗಿ ಯಾವ ತಿಂಗಳಲ್ಲಿ ನೀವು ಹೋದದ್ದು? ಓಕೆ, ನಮ್ಮ ಟೀಮಲ್ಲಿ ಟೋಟಲ್ 42 ಮೆಂಬರ್ಸ್ ಇದ್ದರು. ಅದರಲ್ಲಿ ಈ ಸೌತ್ ಇಂಡಿಯಾದಿಂದ ಇಬ್ಬರಿದ್ವಿ, ಒಬ್ಬ ನಾನು, ಇನ್ನೊಬ್ಬ ತಿರುಪತಿಯಿಂದ ಒಬ್ಬ ನನ್ನ ಫ್ರೆಂಡ್ ಇದ್ದ. ಅದು ಬಿಟ್ಟರೆ ಬೇರೆ ಯೂಶಲಿ ನಿಮ್ಮ ಜಮ್ಮು, ಹಿಮಾಚಲ್, ಉತ್ತರಾಖಂಡ್ ಈ ಪಹಾಡೀಸ್ ಅಲ್ಲ ಅವರಿಗೆ ಅದು ಅಂದರೆ ಅವರ ಬಾಡಿ ಅಡಾಪ್ಟ್ ಆಗಿರುತ್ತೆ ಅದಕ್ಕೆ. ಅವ್ರಿಗೆ ತುಂಬ ಸ್ವಲ್ಪ ಈ ಉಸಿರಾಟದ ತೊಂದರೆ ಬರಲ್ಲ. ನಮಗೆ ಅಂದರೆ ನಾವು ಇರೋದು 0 ಆಲ್ಟಿಟ್ಯೂಡಿಂದಾಗಿ ಬಾಡಿಗೆ ಸ್ವಲ್ಪ ಎಕ್ಲಮಟೈಸ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಕ್ಲಮಟೈಸ್ ಅಂದರೆ ಅದು ಬೇರೆ ಬೇರೆ ಸ್ಟೇಜ್ ಇರುತ್ತೆ. ನಮ್ಮ ಬಾಡಿ ಆಲ್ಟಿಟ್ಯೂಡ್ಗೆ ಅಡ್ಜಸ್ಟ್ ಆಗಬೇಕು. ಕೋಲ್ಡ್ ರೀಜನ್ ತುಂಬ ಇದೆ. ನೀವು ನಿಮ್ಮದು ದುಡ್ಡಿದ್ರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಹೋಗಿ ಬರ್ಬೋದು. ಕೋಲ್ಡಿಗೆ ಬಾಡಿ ಅಡ್ಜಸ್ಟ್ ಆಗುತ್ತೆ, ಬಟ್ ಆಲ್ಟಿಟ್ಯೂಡ್ಗೆ ಬಾಡಿ ಅಡ್ಜಸ್ಟ್ ಆಗಲ್ಲ. ಸೊ ಅದೊಂದು ಕ್ರೈಟೀರಿಯಾ ಇದೆ. 5 days 3 days ಅಂದರೆ ಒಂದೊಂದು ಲೆವೆಲ್ಗೆ, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ. ಸೊ ಅಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡದೆ ನೀವು ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ಸ್ಕಿಪ್ ಮಾಡೋಂಗಿಲ್ಲ. ಅಲ್ಲಿ ಬಾಡಿನ ಅಡ್ಜಸ್ಟ್ ಮಾಡಿ ಆ ಆಲ್ಟಿಟ್ಯೂಡ್ಗೆ ನಿಮ್ಮ ಬಾಡಿ ಅಡ್ಜಸ್ಟ್ ಆದ ನಂತರ ನೀವು ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ಹೋಗಬೇಕು. ಸೊ ಅದಕ್ಕೆ ಇಷ್ಟು ಲಾಂಗ್ ಜರ್ನಿ ಆಗುತ್ತೆ ಅದು. ನೀವು ಯಾವಾಗ ಹೊರಟ್ರಿ ಇದಕ್ಕೆ? ನಾನು ಸ್ಟಾರ್ಟ್ ಮಾಡಿದ್ದು ನಮ್ಮ ಸೆಪ್ಟೆಂಬರ್ 5th ಇಲ್ಲಿಂದ ಹೊರಟಿದ್ದೆ. ಇಲ್ಲಿಂದ ಹೊರಟು ಪಾಲ್ಗಾಮಿಗೆ ಹೋಗಿ ಅಲ್ಲಿ ಸ್ವಲ್ಪ ಟ್ರೈನಿಂಗ್, ಈ ಬೇಸಿಕ್ ಆರ್ಟಿಫಿಷಿಯಲ್ ವಾಲಲ್ಲೆಲ್ಲ ಕ್ಲೈಂಬಿಂಗ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಆದ ನಂತರ ನಾವು ಅಲ್ಲಿಂದ ಸೋನ್ಮಾರ್ಗ್ ಅಂತ ಬಂದ್ವಿ 1 ವಾರ ಬಿಟ್ಟು. ಸೋನ್ಮಾರ್ಗ್ ಅಲ್ಲಿಂದ ಸ್ವಲ್ಪ ಹೈ ಆಲ್ಟಿಟ್ಯೂಡಲ್ಲಿ ಬರುತ್ತೆ. ಅಲ್ಲಿ ಹತ್ತತ್ರ ನಿಮಗೆ 12,000 ಫೀಟಲ್ಲಿ ಬರುತ್ತೆ ಅದು. ಅಲ್ಲಿ ಸ್ವಲ್ಪ ಬಾಡಿ ಅಕ್ಲಮಟೈಸ್ ಮಾಡಿದ್ವಿ. ಅಲ್ಲಿಂದ ಮಚೋಯ್ ಬೇಸ್ ಕ್ಯಾಂಪ್ ಅಂತ ಬಂದ್ವಿ. ಅಲ್ಲಿಂದ ಗುಮ್ರಿ ಅಂತ ಒಂದು ಜಾಗ, ಈ ಗುಮ್ರಿ ಅನ್ನೋ ಜಾಗದಲ್ಲಿ ಇನ್ನೊಂದು ಒನ್ ವೀಕಲ್ಲಿ ಬಾಡಿ ಅಡ್ಜಸ್ಟ್ ಆಗ್ಲಿಕ್ಕೆ ಅಲ್ಲಿ ಟ್ರೈನಿಂಗ್ ಮಾಡಿದ್ವಿ. ಅಲ್ಲಿ ಹೋಗ್ತಿದ್ವಿ, ಐಸ್ ಕ್ಲೈಂಬಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ವಿ, ವಾಪಸ್ ಅಲ್ಲೇ ಬಂದು ಅಲ್ಲೇ ಸ್ಟೇ ಆಗ್ತಿದ್ವಿ. ಯೂಶಲಿ ನಿಮ್ಗೆ ಹೈ ಆಲ್ಟಿಟ್ಯೂಡಲ್ಲಿ ಹೋಗಿ ಸ್ಟೇ ಆಗ್ಲಿಕ್ಕೆ ಆಗಲ್ಲ. ಅಂದರೆ ಹ್ಯಾಕೋ ಅಂತ ಒಂದು 2 ಈ ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಂತಾರೆ. ಈ ಬ್ರೈನಲ್ಲಿ ಮತ್ತು ಲಂಗ್ಸಲ್ಲಿ ನೀರು ತುಂಬಿರುತ್ತೆ. ಹೋಗಿ ಅಲ್ಲೇ ಸ್ಟೇ ಆದರೆ ಸಡನ್ ಆಗಿ. ಸೊ ನಾವು ವಾಪಸ್ ಬಂದು ಟ್ರೈನಿಂಗ್ ಮಾಡಿ ಅಲ್ಲಿ ಬಾಡಿ ಅಡ್ಜಸ್ಟ್ ಆದ ನಂತರ, ಅಕ್ಲಮಟೈಸ್ ಆದ ನಂತರ ನಾವು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆ ಥರ ಹೋದ್ವಿ. ಸೊ ನಾವು ಸಮಿಟ್ಟು ಹತ್ತತ್ರ 20th ಮಾಡಿದ್ವಿ. ನಾವು ನೈಟ್ ಹೊರಟಿದ್ವಿ ಬೇಸ್ ಕ್ಯಾಂಪಿಂದ. ಅಂದರೆ ಬೇಸ್ ಕ್ಯಾಂಪ್ ಅಂದರೆ ನಮ್ಮ ಸಮಿಟ್ ಕ್ಯಾಂಪಿಂದ ನೈಟ್ 11 ಗಂಟೆಗೆ ಹೊರಟಿದ್ವಿ. ಬೆಳಿಗ್ಗೆ 11 ಗಂಟೆಗೆ ರೀಚ್ ಆಗ್ತೀವಿ. ಸೊ 12 hours ಸ್ಟ್ರೆಚ್ ಏನಿದೆ ಕಂಟಿನ್ಯೂ ವಾಕ್ ಮಾಡಿ ರೀಚ್ ಆದ್ವಿ 11 o'clockಗೆ. ಆನಂತರ ಅಲ್ಲಿ ಒಂದು ½ an hour ಇದ್ದು ಮತ್ತೆ ಡಿಸೆಂಡ್ ಆದ್ವಿ. ಈಗ ಅಲ್ಲಿಗೆ ಹೋಗಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಅಂತ ಸ್ವಲ್ಪ ಹೇಳಿದರೆ, ಅದಲ್ಲದೆ ಯಾರು ಬೇಕಾದರೂ ಹೋಗ್ಬೋದಾ ಅಥವಾ ಅದಕ್ಕೆ ಏನಾದ್ರು ಟ್ರೈನಿಂಗ್ ಪ್ರಾಸೆಸ್ ಇದೆಯಾ ಅಥವಾ ಯಾವ ಲೆವೆಲ್, ಅಂದರೆ ಇವಾಗ ಒಂದು ಲೆವೆಲ್ ಇರುತ್ತೆ, ಇಷ್ಟು ವರ್ಷದ್ದು ಪ್ರಾಕ್ಟೀಸಿಂಗ್ ಎಲ್ಲ ಆಗಿರಬೇಕು ಅಂತ, ಆ ಥರದ್ದು ಏನೋ ರೂಲ್ ಇದೆಯಾ ಅಂತ? ಈ ಟ್ರೆಕ್ಕಿಂಗ್ ಅನ್ನೋದೇನಿದೆ ಅದು ಯಾರು ಬೇಕಾದರೂ ಹೋಗ್ಬೋದು. ಬಟ್ ಈ ಮೌಂಟೇನಿಯರಿಂಗ್ ಅಲ್ಲಿ ಏನಂದರೆ, ಒಂದು ನಿಮಗೆ ಈ ವೆದರ್ ಪ್ಯಾಟರ್ನ್ ಗೊತ್ತಿರಬೇಕು. ನೀವು ವೆದರ್ ರಿಪೋರ್ಟ್ ತಗೊಂಡು ಆ ಲೋಕಲ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿಕೊಂಡು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಹೋಗಬೇಕು. ಮತ್ತು ಯಾವುದೇ ಎಕ್ಸ್ಪಿಡಿಷನ್ ಹೋಗೋ ಮುಂಚೆ ನೀವು ನಮ್ಮ ಡೆಲ್ಲಿಲಿ IMF ಅಂತಿದೆ, ಅವ್ರ ಹತ್ರ ಪರ್ಮಿಷನ್ ತೊಗೊಳ್ಬೇಕು. ಅಲ್ಲಿ ಲೋಕಲ್ ಏನಾದರೂ ಇಂಡಿಯನ್ ಆರ್ಮಿ ಸೆಕ್ಟ್ರಲ್ಲಿ ಬರೋದಾದರೆ ಇಂಡಿಯನ್ ಆರ್ಮಿಯಿಂದ ಪರ್ಮಿಷನ್ ತೊಗೊಳ್ಬೇಕು. ಸೊ ಈ ಥರ ಬೇರೆ ಬೇರೆ ಪಂಚಾಯತಿಂದಾಗಿ, ಟೂರಿಸಮಿಂದಾಗಿ ಆಗಲಿ ಈ ಥರ ಪರ್ಮಿಷನ್ ತೊಗೊಂಡು ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದ್ದು, ಇಲ್ಲಾಂದರೆ ನಿಮ್ಮ ಟೀಮಲ್ಲಿ ಯಾರಾದರೂ ಆಲ್ರೆಡಿ ಈ ಥರ ಮಾಡಿರೋ ಎಕ್ಸ್ಪೀರಿಯನ್ಸ್ ಯಾರೋ ಇರಬೇಕು, ಇಲ್ಲಾಂದರೆ ಪರ್ಮಿಷನ್ ಕೊಡಲ್ಲ. ಮೇನ್ ರೀಸನ್ ಏನಂದರೆ, ನೀವು ಸಬ್ಮಿಟ್ ಮಾಡಿದಾಗ ಅಲ್ಲಿ ಏನಾದ್ರು ಸಿಚುವೇಶನ್ ಆದರೆ ನಿಮ್ಮ ರೆಸ್ಕ್ಯೂ ಮಾಡಲಿಕ್ಕೆ ತುಂಬ ಕಷ್ಟ. ಹೆಲಿಕಾಪ್ಟರ್ ಏನಾದರೂ ಬರಬೇಕು, ಅದು ತುಂಬ ಎಕ್ಸ್ಪೆನ್ಸ್ ಆಗುತ್ತೆ ಗೌರ್ಮೆಂಟಿಗೂ. ಸೊ ನೋಡ್ತಾರೆ, ಅಂದರೆ ಇವನು ಫಿಸಿಕಲಿ ಫಿಟ್ ಇದ್ದಾನ, ಮೆಂಟಲಿ ಫಿಟ್ ಇದ್ದಾನ, ಈ ಥರ ಎಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ ನಿಮಗೆ ಪರ್ಮಿಷನ್ ಕೊಡ್ತಾರೆ, ಇಲ್ಲಾಂದರೆ ಕೊಡಲ್ಲ. ಯಾರು ಬೇಕಾದ್ರೂ ಮಾಡಬಹುದು, ಮಾಡ್ಲಿಕ್ಕೆ ಆಗಲ್ಲ ಅಂತಿಲ್ಲ, ಬಟ್ ಫಿಸಿಕಲಿ ತುಂಬ ಚಾಲೆಂಜಿಂಗ್ ಆಗಿರುತ್ತೆ, ಸ್ಟ್ರೈನಿಯಸ್. ಈಗ ನಾನು ಆ್ಯಕ್ಚುಲಿ ಬಂದು ಹತ್ತತ್ರ ಕ್ಯಾಂಪ್ ಮುಗ್ದು ಬಂದು ಒಂದು 1 week ಮೇಲಾಯಿತು, ಬಟ್ ಇನ್ನೂ ಬಾಡಿ ನಾರ್ಮಲ್ ಕಂಡೀಷನಿಗೆ ಬಂದಿಲ್ಲ. ಈ ಹೈ ಆಲ್ಟಿಟ್ಯೂಡ್ ಮೌಂಟೇನ್ ಸಿಕ್ನೆಸ್ ಅಂತ ಕೆಲವೊಂದು ಈ ಸಿಕ್ನೆಸ್ ಇದೆ, ಇದೆಲ್ಲ ನಿಮ್ಗೆ ಹೈ ಆಲ್ಟಿಟ್ಯೂಡಲ್ಲಿ ಯೂಶಲಿ ಬರುತ್ತೆ. ತಲೆನೋವು ಆಗುತ್ತೆ, ಅದೇ AMS ಅಂತ ಹೇಳ್ತಾರೆ, ಈ ಥರದೆಲ್ಲ ಪ್ರಾಬ್ಲಮ್ ಬರುತ್ತೆ. ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕಿದ್ರೆ ನಿಮ್ಮ ಬಾಡಿ ಅದಕ್ಕೆ ಅಡಾಪ್ಟ್ ಆಗಿರಬೇಕು. ಯೂಶಲಿ ಟ್ರೈನಿಂಗ್ ಅದೇ ಟೆಕ್ನಿಕಲ್ ಸ್ಕಿಲ್ಸ್ ಬೇಕು. ಈಗ ನಾವು ಮಚೈ ಹೋದಾಗ ಮಿಡ್ಲಲ್ಲಿ ಒಂದು ದೊಡ್ಡ ಐಸ್ ವಾಲ್ ನಮಗೆ ಕ್ಲೈಮ್ ಮಾಡಬೇಕಿತ್ತು. ಸೊ ಆ ಟೆಕ್ನಿಕಲ್ ಸ್ಕಿಲ್ ಇಲ್ಲ ಅಂದರೆ ಅವನಿಗೆ ಆ ಐಸ್ ವಾಲ್ ಕ್ಲೈಮ್ ಮಾಡಲಿಕ್ಕೆ ಆಗಲ್ಲ, ಅವನು ಅಲ್ಲಿಂದ ವಾಪಸ್ ಬರಬೇಕು. ಸೊ ಟೆಕ್ನಿಕಲ್ ನಾಲೆಜ್ ಇದ್ದವನಿಗೆ ಮಾಡಬಹುದು
ಇಲ್ಲಾಂದರೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ಇವಾಗ ನೀವು 40+ ಟೀಮ್ ಸೈಜ್ ಇತ್ತು ಅಂತ, ಅಷ್ಟು ಜನ ಸಕ್ಸಸ್ಫುಲ್ ಆದ್ರೆ ಅದನ್ನು ಕಂಪ್ಲೀಟ್ ಮಾಡೋದ್ರಲ್ಲಿ? ಇಲ್ಲ, ಅದ್ರಲ್ಲಿ 3 ಜನ ವಾಪಸ್ ಬರಬೇಕಾಯ್ತು. ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಶುರುವಾಯಿತು. ಸೊ ಮೇನ್ ಚಾಲೆಂಜಸ್ ಅಂದರೆ ಇಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಹೈ ಆಲ್ಟಿಟ್ಯೂಡ್ ಹೋದಾಗೆ ನಿಮಗೆ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಆಗುತ್ತೆ. ನಿಮಗೆ ನೀವು 18,000 ಫೀಟ್ ಮೇಲೆ ಏನು ಹೇಳ್ತಾರೆ ಸೂಪರ್ ಹೈ ಆಲ್ಟಿಟ್ಯೂಡ್ ಅಂತಾರೆ, ಬಟ್ ನಾವು ಹೋಗಿರೋದು ಒಂದು 16,000 ಫೀಟ್. ಅಲ್ಲೂ ನಿಮಗೆ ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಇದೆ. ನಿಮ್ಗೆ 100 ಮೀಟರ್ ಹೋಗ್ಬೇಕಂದ್ರೆ ದೊಡ್ಡ ಚಾಲೆಂಜ್. ಓಕೆ. ಸೊ ಇವಾಗ ಯಾಕೆ ಅಂತ ಹೇಳಿದ್ರೆ, ಈಗ ನೀವು ಅಷ್ಟು ದೊಡ್ಡ ಪರ್ವತಾರೋಹಣ ಎಲ್ಲ ಮಾಡಿದ್ದೀರಾ ರೀಸೆಂಟ್, ನಿಮ್ಮೊಂದು ಈಗ ಒಂದು 12 ಇಯರ್ಸಿಂದ ನೀವು ಈ ಫೀಲ್ಡಲ್ಲಿ ಇದ್ದೀರಾ ಅಂತ ಹೇಳ್ತೀರಾ. ಈಗ ನಾವಿಲ್ಲಿ ಈಗ ನಾವು ಅದನ್ನು ಹೈಕಿಂಗ್ ಅಂತ ಹೇಳ್ಬೇಕು, ಟ್ರೆಕ್ಕಿಂಗ್ ಅಂತ ಹೇಳ್ಬೇಕಾದ್ರೆ ಗೊತ್ತಾಗ್ತಿಲ್ಲ. ಈಗ ಕುಮಾರ ಪರ್ವತ ಇರ್ಬೋದು, ಅದೇ ರೀತಿ ನೇತ್ರಾವತಿ. ಸೊ ಇಲ್ಲಿ ಗೌರ್ಮೆಂಟು ಅದಕ್ಕೆ ಎಂಟ್ರಿ ಫೀಸ್ ಎಲ್ಲ ಇಟ್ಟಿದೆ, ಅದರೊಂದಷ್ಟು ಏಜೆನ್ಸಿಗಳು ಮಾಡ್ತಾ ಇದ್ದಾರೆ. ಸೊ ಈ ಟ್ರೆಕ್ಕಿಂಗ್ ಇವಾಗ ಆಗ್ತಿರೋದಕ್ಕೆ ನಿಮ್ಮ ಒಪಿನಿಯನ್ ಏನು ಅಂತ? ಅಂದರೆ ಟೂ ಮಚ್ ಕ್ರೌಡ್ ಇದೆ ಅಲ್ಲಿ, ಸಿಕ್ಕಾಪಟ್ಟೆ ಇದಿರ್ತದೆ ರಶ್, ಅದರ ಹತ್ರ ಅಲ್ಲಿ ಹೋಗಬೇಕು ಅಂತ. ಸೊ ಅದ್ರ ಬಗ್ಗೆ ಏನು ಒಪಿನಿಯನ್? ಅಂದ್ರೆ ನನ್ನ ಫಸ್ಟ್ ಒಪಿನಿಯನ್ ಏನಂದರೆ, ನಂಗೆ ತುಂಬ ಖುಷಿ ಆಗ್ತದೆ. ಅಂದರೆ ನಾವೇನು ಶುರು ಮಾಡಿದಾಗ ಈ ಟ್ರೆಕ್ಕಿಂಗ್ ಅನ್ನೋದು ತುಂಬ ಲಿಮಿಟೆಡ್ ಆಗಿತ್ತು. ನಾನು ಹೋಗ್ತಿದ್ದೆ ಬಿಟ್ಟರೆ ನಂಗೆ ಬೇರೆ ಯಾರು ಹೋಗ್ತಿದ್ದೆ ಅಂತಲೇ ಗೊತ್ತಿಲ್ಲ, ನಾನು ಬಿಟ್ಟು. ಸೊ ನಮ್ಮೊಂದು NCC ನಾವು ಒಟ್ಟಿಗಿದ್ದ ಟೀಮ್ ಏನಿತ್ತು, ನಾವು ಹೋಗ್ತಿದ್ವಿ. ನಮ್ಮ ಬಂಡಾಜಿ ಅಂತ ನಮ್ಮೊಂದು ಫೇವ್ರೇಟ್ ಟ್ರೆಕ್ಕಿಂಗ್, ನನ್ನ ಪರ್ಸನಲ್ ಫೇವ್ರೇಟ್ ಅದು. ಅಲ್ಲಿ ಹೋಗ್ತಿದ್ವಿ, ಅಲ್ಲಿ ಆ ವಾಟರ್ಫಾಲ್ ಆದ್ರೆ ಸ್ಟೇ ಆಗ್ತಿದ್ವಿ. ಪುನಃ ಒಂದು ನೈಟ್ ಅಲ್ಲೇ ಸುತ್ತಾಡ್ಕೊಂಡು ಅಲ್ಲಿ 2 ದಿವಸ ಸ್ಟೇ ಆಗಿ, ನಾವೇ ರೈಸ್ ಇಟ್ಕೊಂಡು ಹೋಗಿ ಅಲ್ಲೇ ಕುಕ್ ಮಾಡಿ, ಅಲ್ಲೇ ಒಲೆ ಎಲ್ಲ ಒಟ್ಟು ಮಾಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತಿತ್ತು. ಈ ಎಕ್ಸ್ಪೀರಿಯನ್ಸ್ ತುಂಬ ಜನ ನಮ್ಮ ಹತ್ರ ಕೇಳ್ತಿದ್ರು, ಬಟ್ ನಂಗೆ ಪ್ರತಿ ಸತಿ ಎಲ್ಲರೂ ಕೇಳಿದಾಗ ಅವ್ರನ್ನ ತಗೊಂಡೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಆರ್ಗನೈಸ್ಡ್ ಇರಲಿಲ್ಲ. ಆವಾಗ ಹೇಳೋರಿಲ್ಲ ಕೇಳೋರಿಲ್ಲ. ನಮಗೆ ನಾವೇ ಫಾರೆಸ್ಟ್ ಆಫೀಸರ್ನ ಹುಡುಕಿ ಅವ್ರಿಗೆ ಫೋನ್ ಮಾಡಿ ಹೋಗಿ ಅವ್ರದ್ದು ಪರ್ಮಿಷನ್ ಲೆಟ್ರ್ ತಗೊಂಡು ಕೈಯಲ್ಲಿ ಹೆಸರೆಲ್ಲ ಬರೆದು ಕೊಟ್ಟು ಆ ಥರ ಎಲ್ಲ ಹೋಗ್ತಿದ್ವಿ. ಬಟ್ ಇವತ್ತಿನ ಡೇಟಲ್ಲಿ ಅದಷ್ಟು ಆರ್ಗನೈಸ್ ಆಗಿದೆ. ನಾನು ಕುದುರೆ ಮುಖ ನೋಡ್ಬೋದು, ನೇತ್ರಾವತಿ ವೆಲ್ ಆರ್ಗನೈಸ್. ಸೊ ಈ ಒಂದು ಫ್ಯಾಕ್ಟರ್ ತುಂಬ ಪಾಸಿಟಿವ್. ಅಂದರೆ ಈ ಟ್ರೆಕ್ಕಿಂಗ್ ಅನ್ನೋ ಇಂಟ್ರೆಸ್ಟ್ ಜನರಿಗಿದೆ. ಯಾಕಂದರೆ ಈ ದುಡ್ಡು ಕೊಟ್ಟು ಫಿಸಿಕಲಿ ಚಾಲೆಂಜಿಂಗ್ ಟಾಸ್ಕ್ ತಗೊಳ್ತಿದ್ದಾರೆ ಜನರು ಅನ್ನೋದೊಂದು ದೊಡ್ಡ ಖುಷಿ. ಯೂಶಲಿ ಮೂವಿ ನೋಡ್ಬೋದು, ಮನೇಲಿ ಕುತ್ಕೊಂಡು ಬಿಂಜ್ ವಾಚ್ ಮಾಡ್ಬೋದು ನೆಟ್ಫ್ಲಿಕ್ಸಲ್ಲಿ, ಬಟ್ ಅದನ್ನ ಬಿಟ್ಟು ಈ ಪರಿಸರಕ್ಕೆ ಬರ್ತಿದ್ದಾರೆ, ಟ್ರೆಕ್ ಮಾಡ್ತಿದ್ದಾರೆ, ಇದೊಂದು ಪಾಸಿಟಿವ್. ಓವರ್ ಕ್ರೌಡ್ ಮ್ಯಾನೇಜ್ ಮಾಡ್ಬೋದು ಇವಾಗ. ಅಂದರೆ ಇಂಪ್ಲಿಮೆಂಟ್ ಸಿಸ್ಟಮ್ ಚೇಂಜ್ ಮಾಡ್ತಾನೆ ಇದ್ದಾರೆ, ಬುಕ್ಕಿಂಗ್ ಸ್ಟೈಲ್ ಚೇಂಜ್ ಮಾಡಿದ್ರು ಇವಾಗ ರೀಸೆಂಟಾಗಿ. ಕುಮಾರ ಪರ್ವತದಲ್ಲಿ ಇನ್ಸಿಡೆಂಟ್ ಆಯಿತು, ಬಟ್ ಇಟ್ಸ್ ಅಗೇನ್ ಅ ಲರ್ನಿಂಗ್. ಬಟ್ ಗೌರ್ಮೆಂಟ್ ತುಂಬ ಪಾಸಿಟಿವ್ ಆಗಿ ತಗೊಂಡು ಆನ್ಲೈನ್ ಬುಕ್ಕಿಂಗ್ ಯಾವ ಥರ ಮಾಡಬೇಕು, ರೂಟ್ ಫಿಕ್ಸ್ ಮಾಡ್ತಿದ್ದಾರೆ, ಲೋಕಲ್ ಗೈಡ್ಸ್ಗೆ ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ. ಐ ಸಿ ಲಾಟ್ ಆಫ್ ಪಾಸಿಟಿವಿಟಿ. ಈಗ ಮೌಂಟ್ ಮಚೋಯ್ ಹೋಗ್ಬೇಕಂತ ಹೇಳಿದರೆ ನೀವು ಲೈಫನ್ನು ರಿಸ್ಕಲ್ಲಿ ಇಟ್ಟು ಹೋಗುವಂಥ ಒಂದು ಪ್ರಾಸೆಸ್ ಅದು. ಸೊ ನಿಮ್ಮ ಮನೆಯಿಂದ ಹೇಗೆ ಸಪೋರ್ಟ್? ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಹೇಳ್ತಾರೆ? ನಿಮ್ಮ ತಂದೆ ತಾಯಿ ಏನು ಹೇಳ್ತಾರೆ? ಫ್ಯಾಮಿಲಿ ಹೇಳ್ಬೇಕಂದ್ರೆ ಅವರಿಗೆಲ್ಲ ನಾನು ಇದೆಲ್ಲ ಆ್ಯಕ್ಚುಲಿ ಹೋಗೋ ಮುಂಚೆ ಹೇಳೋದೇ ಇಲ್ಲ. ಅಂದರೆ ಆಬ್ವಿಯಸ್ಲಿ ಹೇಳಿದರೆ ಪ್ಯಾನಿಕ್ ಆಗ್ತಾರೆ. ಪ್ರತಿಯೊಂದು ಮೂಮೆಂಟಲ್ಲೂ ಏನಾಯ್ತು ಏನೋ ಆ ಥರ ಎಲ್ಲ. ಸೊ ಯೂಶಲಿ ಕ್ಯಾಂಪ್ ಅಂತೇಳಿ ಹೋಗೋದು, ಹೋಗಿ ಬಂದ ನಂತರ ಈ ಥರ ಆಗಿದೆ ಅಂತ ಯಾವಾಗ ಹೇಳೋದು, ಬೈತಿರ್ತಾರೆ. ಬಟ್ ಈ ಥರನೇ ಮಾಡಬೇಕಾಗುತ್ತೆ, ಯಾಕಂದರೆ ಅಲ್ಲಿ ನಮಗೊಂದು ಟೆನ್ಷನ್ ಇರುತ್ತೆ, ಪಾಪ ಅವ್ರು ಏನು ಅಂದ್ಕೊಳ್ತಾರೆ. ಸೊ ಏನು ಹೇಳ್ತಾರೆ ಇದೆಲ್ಲ ಅಚೀವ್ ಮಾಡಿ ಬಂದು ಅದರ ಫೋಟೋಸ್ ಎಲ್ಲ ನೋಡಿದಾಗ ಏನು ಹೇಳ್ತಾರೆ? ಖುಷಿ ಪಡ್ತಾರೆ, ಬಟ್ ಅವರಿಗೆ ಆ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಆ ಮೌಂಟೇನ್ ಏನದು ಏನು ಅನ್ನೋದು, ಹಿಮಾಲಯ ಹೋಗಿ ಆ ಎಕ್ಸ್ಪೀರಿಯನ್ಸ್ ಯಾವ ಥರ ಅನ್ನೋ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ನೋಡಿ ಯಾರಾದ್ರು ಹೇಳಿದ್ರೆ ಖುಷಿ ಪಡ್ತಾರೆ. ಈಗ ಆರ್ಟಿಕಲ್ ನೋಡಿದ್ರು ಅದು ತುಂಬ ಖುಷಿ ಆದರು. ಇನ್ನೊಂದೇನೆಂದರೆ, ಈಗ ನೀವು ಬೋಲೈನ್ ಅಂತ ಹೇಳಿ ಸ್ಪೋರ್ಟ್ಸ್ ಆ್ಯಂಡ್ ಅಡ್ವೆಂಚರಸ್ ಅಂತ ಒಂದು ಸಂಸ್ಥೆಯನ್ನು ಕಟ್ಕೊಂಡಿದ್ದೀರಾ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಯಾಕಾಗಿ ಮಾಡಿದ್ರಿ ಅಂತ? ಮೌಂಟ್ ಮಚೋಯ್ ಏನಿದೆ, ನಾನು ಆವಾಗಲೇ ಹೇಳಿದಾಗ ನಂತರ ಹೇಳ್ತೇನೆ ಪರ್ಪಸ್ ಅಂತ. ಸೊ ಬೋಲೈನ್ ಅಡ್ವೆಂಚರ್ ಅದರ ಮೇನ್ ಪರ್ಪಸ್. ಅಂದರೆ ನಾನು ಮೊದಲೇ ಹೇಳಿದಾಗ ಈ ಒಂದು ಸಂಸ್ಥೆ ಮಾಡಬೇಕಂತ ಮೊದಲೇ ನನಗೆ ತುಂಬ ಆಸೆ ಇತ್ತು. ಮೇಜರಾಗಿ ಈ ಒಂದು ಸಂಸ್ಥೆ ಯಾಕೆ ಮಾಡಬೇಕಂದ್ರೆ, ಇವತ್ತಿನ ಡೇಟಲ್ಲಿ ನೀವು ಮಕ್ಕಳಿದ್ದು ಸಿಚುವೇಶನ್ ನೋಡಿದರೆ 1 in 4 ಕಿಡ್ಸ್ ಹ್ಯಾಸ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್. 1 in 4 ಅನ್ನೋದು ಹ್ಯೂಜ್. ನಿಮಗೆ 4 ಮಕ್ಕಳಲ್ಲಿ ಒಬ್ಬರಿಗೆ ಆ ಸಮಸ್ಯೆ ಇದೆ ಅಂತಂದರೆ ಇಟ್ಸ್ ವೆರಿ ಕನ್ಸರ್ನಿಂಗ್ ಅಂತ. ಸೊ ಇದರ ಬಗ್ಗೆ ನಾನು ಸ್ವಲ್ಪ ಸ್ಟಡಿ ಮಾಡಿದೆ, ಯಾಕೆ ಈ ಥರ ಆಗ್ತಿದೆ ಅಂತ. ಸಿಚುವೇಶನ್ ಬೇರೆ ಬೇರೆ ಇದೆ. ನಿಮಗೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಇರ್ಬೋದು, ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗದ ಸಿಚುವೇಶನ್, ಫ್ಲ್ಯಾಟಲ್ಲಿ ಇರ್ತಾರೆ, ಸ್ಕೂಲಿಂದ ತುಂಬ ಅಸೈನ್ಮೆಂಟ್ಸ್ ಇರುತ್ತೆ, ಹೋಮ್ವರ್ಕ್ ಇರುತ್ತೆ, ಆಡ್ಲಿಕ್ಕೆ ಟೈಮ್ ಸಿಗಲ್ಲ.
ಮಾರ್ಕ್ಸ್ ಜಾಸ್ತಿ ತಗೊಳ್ಬೇಕು ಅಂತ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಮಾಡ್ತಾರೆ. ಈ ಥರ ಲಿಸ್ಟ್ ಮಾಡ್ತಾ ಹೋಗ್ಬೋದು, ತುಂಬ ರೀಸನ್ಸ್ ಇದೆ. ಬಟ್ ಏನೇ ಇದ್ದರೂ ಮೆಂಟಲ್ ಹೆಲ್ತ್ ಅನ್ನೋ ಏನು ಪ್ರಾಬ್ಲಮ್ ಇದೆ ಇದಕ್ಕೆ ಒಂದು ಕ್ರೈಟೀರಿಯಾ ಅಂತಿಲ್ಲ. ಈಗ ಬೇರೆ ಏನಾದರೂ ಫಿಸಿಕಲ್ ಏಲ್ಮೆಂಟ್ ಬಂದರೆ ಓಕೆ ಇಷ್ಟು ನೋವಾಗಿದೆ ಹೋಗಿ ತೋರಿಸುವ, ಓಕೆ ಈ ಲೆವೆಲಿಗೆ ರೀಚ್ ಆಗಿದೆ ಹೋಗಿ ಡಾಕ್ಟ್ರಿಗೆ ತೋರಿಸುವ. ಮೆಂಟಲ್ ಹೆಲ್ತಿಗೆ ಒಂದು ಬಾರ್ ಅಂತ ಸೆಟ್ ಮಾಡಿಲ್ಲ. ಸೊ ನಿಮ್ಗೆ ಎಲ್ಲಿ ಅದರ ಪ್ಯಾನಿಕ್ ಅಟ್ಯಾಕ್ ಆಗ್ಬೋದು, ಎಲ್ಲಿ ಅದು ಎಲ್ಲಿ ಲೀಡ್ ಆಗ್ಬೋದು ಅಂತ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ, ಹೊರಗಿನವ್ರಿಗೂ ಗೊತ್ತಾಗಲ್ಲ. ಸೊ ಇದಕ್ಕೆಲ್ಲ ಪ್ರಾಬ್ಲಮ್ ಏನಂದರೆ ಈ ನೇಚರ್ ಜೊತೆ ಯಾವಾಗಲೂ ನೇಚರ್ ಇಸ್ ದ ಬೆಸ್ಟ್ ಹೀಲರ್ ಅಂತ. ನೇಚರ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದಷ್ಟು ನೀವು ಆಟೋಮೆಟಿಕ್ಕಾಗಿ ಹೀಲ್ ಆಗ್ತೀರ. ಅದಕ್ಕೆ ಬೇರೆ ಏನು ಹೊರಗಿನ್ನೇನು ತೊಗೊಳ್ಬೇಕು ಅಂತಿಲ್ಲ. ನೀವು ಬರಿಗಾಲಲ್ಲಿ ಬರೀ ಮಣ್ಣಲ್ಲಿ ಓಟ ಆಡಿದರೆ, ನಿಮ್ಮ ಬಾಡಿನ ಈ ಫಾರೆಸ್ಟಲ್ಲಿ ಟ್ರೀಸ್ ಜೊತೆ ಎಕ್ಸ್ಪೋಸ್ ಮಾಡಿದರೆ, ಈ ಥರ ಎಲ್ಲ ಮಾಡಿದರೆ ಇಟ್ಸ್ ಆಟೋಮೆಟಿಕ್ಲಿ ಇಟ್ ಗೆಟ್ಸ್ ಕ್ಯೂರ್ಡ್ ಅಂತ. ಇನ್ನೊಂದು ಏನಂದರೆ ಈ ಸೋಷಿಯಲ್ ಗ್ಯಾದರಿಂಗ್, ನೀವು ಸ್ಕೂಲಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಎಲ್ಲರದ್ದು ಪರಿಚಯ ಇದೆ, ಪ್ಲಸ್ ಅದೊಂದು ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ನಿಮ್ಗೆ ಏನು ಮಾಡಲಿಕ್ಕಾಗಲ್ಲ. ಈ ಥರ ಹೊರಗೆ ಬಂದಾಗ ಹೊಸ ಜನರನ್ನ ಮೀಟ್ ಆಗೋದು, ಹೊಸ ಮಕ್ಕಳನ್ನ ಮೀಟ್ ಆಗೋದು. ಈಗ ನೀವು ಮನೆಯಲ್ಲಿ ತುಂಬ ರೆಸ್ಟ್ರಿಕ್ಟಾಗಿ ಏನು ಇರ್ತೀರ, ಅದೆಲ್ಲ ನಿಮ್ಮ ಅನ್ಕಂಫರ್ಟ್ ಝೋನಿಗೆ ಬಂದಾಗ ನೀವು ಶೇರ್ ಮಾಡಬೇಕಾಗುತ್ತೆ ಕೆಲವೊಂದು ವಸ್ತುನ. ಇದೆಲ್ಲ ಈ ಸೋಷಿಯಲ್ ಇದಕ್ಕೆ ಬಂದಾಗ ಮಕ್ಕಳ ಮೈಂಡ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಇದನ್ನೇ ಫೋರ್ಸಿಬಲ್ ಆಗಿ ನೀವು ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದೆ ಈ ಥರ ಮಾಡು ಆ ಥರ ಹೇಳಿಕ್ಕೆ ಬರಲ್ಲ. ಸೊ ಇನ್ ಜನರಲ್ ಆಗಿ ಈ ಥರ ಕ್ಯಾಂಪ್ ಆರ್ಗನೈಸ್ ಮಾಡಿ, ಈ ಬೋಲೆನ್ ಅಡ್ವೆಂಚರ್ ಅಂತ ಯಾಕೆ ಹೆಸರಿಟ್ಟಿದ್ದೇನೆ ಅಂದರೆ ಈ ಅಡ್ವೆಂಚರ್ ಅನ್ನೋದು ಸ್ವಲ್ಪ ಅಟ್ರಾಕ್ಟಿವ್ ವರ್ಡ್. ಇದ್ರಲ್ಲಿ ಏನಾಗುತ್ತೆ ಅಂದರೆ ಈ ನಾವು ಜಿಪ್ಲೈನ್ ಮಾಡ್ತೇವೆ, ಖುಷಿಯಲ್ಲಿ ಜಿಪ್ಲೈನಲ್ಲಿ ಹೋಗ್ತಾರೆ, ಬಟ್ ಅವರಿಗೆ ಗೊತ್ತಿಲ್ಲದೆ ಅವ್ರಿಗೆ ಫಿಯರ್ ಆಫ್ ಹೈಟ್ ಹೊರಟೋಗಿರುತ್ತೆ. ಯಾಕಂದ್ರೆ ಜಿಪ್ಲೈನ್ ಮಾಡಬೇಕಿದ್ರೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಬರಬೇಕಿದ್ರೆ ಆ ಪಾಯಿಂಟ್ ಎ ಹತ್ತಬೇಕಲ್ಲ. ಆ ಹತ್ಕೊಂಡು ಯೂಶಲಿ ನಾವು ಸುಮ್ಮನೆ ಹತ್ತಿಳಿದ್ರೆ ಹತ್ಲಿಕ್ಕೆ ಹೆದರ್ತಾರೆ, ಬಟ್ ಅಲ್ಲಿ ಹೋಗಿ ಅವ್ನು ಜಿಪ್ಲೈನ್ ಮಾಡ್ಕೊಂಡು ಬರ್ತೇನೆ ಅಂತ ಹೇಳುವಾಗ ಹತ್ತಿದ್ರಲ್ಲಿ ಅವನಿಗೆ ಆ ಮೆಂಟಲ್ ಹೆಲ್ತ್ ಏನೋ ಫಿಯರ್ ಆಫ್ ಹೈಟ್ ಏನಿದೆ ಅದು ಅಲ್ಲಿ ಆಟೋಮೆಟಿಕ್ ಆಗಿ ಹೋಯ್ತು. ಸೊ ನಮ್ಮ ಕ್ಯಾಂಪ್ ನಾವು ಆ ಥರ ಆರ್ಗನೈಸ್ ಮಾಡ್ತೇವೆ. ಅವರಿಗೆ ನೇಚರ್ ಎಕ್ಸ್ಪೋಜರ್ ಕೊಡ್ತೇವೆ, ಅದರ ಅಡ್ವೆಂಚರ್ ಆಕ್ಟಿವಿಟಿ ಮಿಡ್ಲಲ್ಲಿ ಇನ್ನು ಯಾಕೆ ಮಾಡ್ತಂದ್ರೆ ಬೋರ್ ಆಗಬಾರ್ದು, ಪ್ಲಸ್ ಗೊತ್ತಿಲ್ಲದೇ ಆ ಒಂದು ಸಿಚುವೇಶನಿಂದ ಹೊರಗೆ ಬರಬೇಕು. ಪ್ಲಸ್ ಲೈಫ್ ಸ್ಕಿಲ್ಸ್ ಹೇಳಿಕೊಡ್ತೇವೆ. ಈಗ ನಮ್ಮೂರಲ್ಲಿ ಈಗ ಇತ್ತೀಚೆಗೆ ನೆರೆ ಬರೋ ಸಾಧ್ಯತೆ ತುಂಬ ಆಗಿದೆ. ಸೊ ಯಾವ ಥರ ರೋಪಲ್ಲಿ ಯಾವ ಥರ ನಾಟ್ಸ್ ಹಾಕಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಹೋಗ್ಬೋದು, ರೋಪ್ ಎಕ್ವಿಪ್ಮೆಂಟ್ಸ್ ಇದ್ದರೆ ಯಾವ ಥರ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಯಾವುದೇ ಸಿಕ್ಕಿದ ವಸ್ತುಲಿ ಯಾವ ಥರ ಮಾಡ್ಬೋದು, ಫೈರ್ ಆಗಲಿ ವಾಟರ್ ಆಗಲಿ. ಮತ್ತು ಅದು ಬಿಟ್ಟು ಜಂಗಲ್ ಸರ್ವೈವಲ್ ಹೇಳಿಕೊಡ್ತೇವೆ. ಏನಾದರೂ ಅಪ್ಪಿತಪ್ಪಿ ಬಿಸಾಡಿ ಹೋದರೆ ಯಾವ ಥರ ಸರ್ವೈವ್ ಆಗಬೇಕು. ಇದೆಲ್ಲ ಸ್ಕಿಲ್ಸ್ ನೀವು ಕಲಿತಾಗ ನಿಮ್ಗೊಂದು ಸೆಲ್ಫ್ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ನಿಮ್ಗೆ ಏನಾಗುತ್ತೆ ಅಂದರೆ ನಾಳೆ ಏನೋ ಸಿಚುವೇಶನ್ ಬಂದರೂ ಐ ವಿಲ್ ಬಿ ರೆಡಿ ಫಾರ್ ಎನಿ ಸಿಚುವೇಶನ್ ಅಂತ. ಸೊ ಗೊತ್ತಿಲ್ಲದೆ ಯು ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್ ಮೆಂಟಲಿ. ಫಿಸಿಕಲಿ ಸ್ಟ್ರಾಂಗ್ ಆಗೇ ಇರ್ತೀರ, ಬಟ್ ಮೆಂಟಲಿ ಆಲ್ಸೋ ನೀವು ಸ್ಟ್ರಾಂಗ್ ಆಗ್ತೀರ. ಅಂದರೆ ಇದು ಬೋಲೆನ್ ಅಡ್ವೆಂಚರ್ನ ಮೇನ್ ಪರ್ಪಸ್ ಅದು. ಸೊ ಇದು ಬೋಗ್ಲೈನನ್ನು ಮಾಡಲೇಬೇಕು ಅಂತ ಯಾಕೆ, ಯಾವ ಮೂಮೆಂಟಲ್ಲಿ ನಿಮ್ಗೆ ಅನ್ನಿಸ್ತು ಅಂತ? ನಾನಂದರೆ ನನ್ನ ಈ ಲೈಫ್ ಯಾವಾಗ ಚೇಂಜ್ ಆಯಿತು ಈ ಕ್ಯಾಂಪ್ ಮಾಡಿದಾಗ, ಈ NCCಯಲ್ಲಿ ತುಂಬ ಸಣ್ಣ ಪ್ರಮಾಣ, ಈಗ ಕಾಲೇಜ್ ಸ್ಕೂಲಲ್ಲಿ ನೋಡಿದಾಗ ತುಂಬ ಸಣ್ಣ ಪ್ರಮಾಣದ ಜನರು ಇಲ್ಲಿಗೆ ಬರ್ತಾರೆ ಕ್ಯಾಂಪಿಗೆ. ಅದರಲ್ಲೂ ಈ ಥರ ಕ್ಯಾಂಪಿಗೆ ಪುನಃ ಅದರಲ್ಲಿ ಕ್ಯಾಂಪಿಗೆ ಸಿಲೆಕ್ಟ್ ಆಗಬೇಕು. ಸೊ ಪರ್ಸೆಂಟೇಜ್ ನೋಡಿದಾಗ ತುಂಬ ಕಮ್ಮಿ. ನೀವು ಸ್ಪೋರ್ಟ್ಸಿಗೆ ಹೋದ್ರು ಅಲ್ಲೂ ನಿಮಗೆ ಪ್ರೆಷರ್ ಇರುತ್ತೆ, ಸ್ಪೋರ್ಟ್ಸಲ್ಲಿ ನೀವು ವಿನ್ ಆಗಬೇಕು, ಕಾಂಪೀಟ್ ಮಾಡಬೇಕು. ಬಟ್ ಈ ಕ್ಯಾಂಪಲ್ಲಿ ನಿಮ್ಗೆ ಏನು ಪ್ರೆಷರ್ ಇಲ್ಲ. ಸೊ ಸ್ಪೋರ್ಟ್ಸ್ ಮಾಡೋದಕ್ಕೂ ಈ ಥರ ಕ್ಯಾಂಪ್ ಮಾಡೋದಕ್ಕೂ ಇನ್ನೂ ತುಂಬ ಡಿಫರೆನ್ಸ್ ಇದೆ. ಈ ಕ್ಯಾಂಪಲ್ಲಿ ಯಾವುದೇ ಕಾಂಪಿಟಿಷನ್ ಇಲ್ಲ, ಏನೂ ಇಲ್ಲ, ಬಟ್ ಎಲ್ಲರೂ ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಈ ಎಕ್ಸ್ಪೀರಿಯೆನ್ಸು ನನ್ನ ಲೈಫ್ ಏನು ಚೇಂಜ್ ಮಾಡ್ತು. ನಾನು ಸುಮ್ಮನೆ ಜನರಿಗೆ ಮಾತಾಡಿದಾಗ ಎಲ್ಲರಿಗೊಂದು ನಾನು ಮಾಡಬೇಕಿತ್ತು ಅಂತ ತುಂಬ ಪ್ರತಿಯೊಬ್ಬರು ಈ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಹೋದರು. ಮಕ್ಕಳ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದರೆ ಅವಾಗ ಅವರು ಇಂಟ್ರೆಸ್ಟ್ ತೋರಿಸಿದ್ರು. ನಾವೀಗ ರೀಸೆಂಟ್ಲಿ ಕ್ಯಾಂಪ್ ಮಾಡ್ತಾ ಇದ್ದೇವೆ, ಶಾರದಾ ವಿದ್ಯಾಲಯದ ಸ್ಕೂಲಿಗೆ ಮೊನ್ನೆ ಮಾಡಿದ್ವಿ. ಸೊ ಅವರ ಒಪಿನಿಯನ್ ಕೇಳಿದಾಗ ಲಾಸ್ಟಿಗೆ ನಾವು ಕೆಲವೊಂದು ವಿಷಯ ಹೇಳಿದಾಗ ಮೆಂಟಲ್ ಹೆಲ್ತ್ ಅವ್ರು ತಲೆ ಅಲ್ಲಾಡಿಸ್ತಾರೆ. ಅಂದರೆ ಅವರು ಅಷ್ಟು ಬೇಗ ಕನೆಕ್ಟ್ ಆಗಿರ್ತಾರೆ. ಅದನ್ನು ಅವ್ರು ಹೇಳಿಕ್ಕೆ ಬರಲ್ಲ, ಬಟ್ ಆ ಮೂಮೆಂಟ್ ಆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಈ ಥರ ಆಗುತ್ತೆ ನಿಮ್ಮ ಒಳಗೆ ಅಂತ ಹೇಳಿದಾಗ ಎಲ್ಲರ ತಲೆ ಆಡ್ತಾ ಗೊತ್ತಾಗುತ್ತೆ ಇದು ಇವರಿಗೆ ಕನೆಕ್ಟ್ ಆಗಿದೆ ಅಂತ. ಅದೇ ಒಂದು ನಮಗೆ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಈಗ ಬೋಲೈನ್ ಓನ್ಲಿ ಫಾರ್ ದ ಚಿಲ್ಡ್ರನ್ ಪರ್ಪಸ್ ಸ್ಟಾರ್ಟ್ಅಪ್ ಆಗಿರುವಂಥದ್ದು. ಅಂದರೆ ಮೇನ್ ಫೋಕಸ್ ನಮ್ಮದು ಈ ಗ್ರೋಯಿಂಗ್ ಮೈಂಡ್ಸ್ ಏನಿದೆ, ಯಂಗ್ ಮೈಂಡ್ಸ್. ಅಂದರೆ ನೀವು ನಮ್ಮ ಬೋಲೈನ್ ಅಡ್ವೆಂಚರ್ ಬಗ್ಗೆ ಓದಿದ್ರು, ಫೋಸ್ಟರಿಂಗ್ ಯಂಗ್ ಮೈಂಡ್ಸ್ ಅಂತಾನಿದೆ. ಅಂದರೆ ಈ ಯಂಗ್ ಮೈಂಡ್ಸ್ಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅದು ನಂತರ ಆಗೋದು ಸ್ವಲ್ಪ ಕಮ್ಮಿ. ಈ 4th ಸ್ಟ್ಯಾಂಡರ್ಡ್ ಇಂದ ಇಟ್ಕೊಂಡು 8th ಸ್ಟ್ಯಾಂಡರ್ಡ್ ವರೆಗೆ ಇದು ನನ್ನ ಪರ್ಸನಲ್, ಅಂದರೆ ಈ ಕ್ಯಾಟಗರಿ ನಾನು ಟಾರ್ಗೆಟ್ ಮಾಡ್ತೀನಿ. ಅದು ಬಿಟ್ಟು ಬೇರೆಯವರು ಬರ್ಬೋದು. ಇವಾಗ ನಾನು ಹೋಮ್ ಸ್ಟೇ ನಡೆಸ್ತಿದ್ದೇನೆ ಚಿಕ್ಕಮಂಗ್ಳೂರಲ್ಲಿ. ಸೊ ಅದರ ಉದ್ದೇಶ ಏನಂದರೆ ನಾನು ಅಲ್ಲಿದ್ದು ಎನಿ ಟೈಮ್, ಈಗ ನೀವು ಬಂದ್ರಿ, ನಿಮ್ದು 4 ಜನ ಬಂದ್ರಿ, ಬಟ್ ನಿಮ್ದೊಂದು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಿದೆ, ಸೊ ನಾನು ಸೆಟಪ್ ಮಾಡಿ ಕೊಡ್ತೇನೆ ನಿಮ್ಗೆ ಕ್ಯಾಂಪ್.
ಸೊ ಅಡಲ್ಟ್ಸ್ ಬಂದ್ರು ಅವರಿಗೂ ಇದೆ, ಆಸ್ ಅ ಫನ್ ನೀವು ಮಾಡ್ಬೋದು ಅಂದ್ರೆ. ಬಟ್ ಇದು ಪರ್ಪಸ್ ಏನಂದ್ರೆ ಅದೇ ಈ ಯಂಗ್ ಮೈಂಡ್ಸ್ ಅನ್ನು ಫೋಸ್ಟರ್ ಮಾಡೋದು ಒಂದು ಪರ್ಪಸ್. ಅದು ಬಿಟ್ಟು ಆಸ್ ಅ ಫನ್ ನಿಮ್ಗೆ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ನಮ್ಮ ಟೀಮ್ ಇದೆ, ಸೊ ಅದು ಮಾಡಿ ಕೊಡ್ತಾರೆ. ಅಡ್ವೆಂಚರ್ ಸೆಟಪ್ ಮಾಡ್ತಾರೆ ನಿಮಗೆ, ಜಿಪ್ ಲೈನ್, ವಾಟರ್ ಕ್ರಾಸಿಂಗು, ಹೈಕ್ ಕರ್ಕೊಂಡು ಹೋಗ್ತೇವೆ. ಮತ್ತೆ ಹೈಕ್ ಕರ್ಕೊಂಡು ಹೋದಾಗ ನಾವು, ನನಗೆ ಪರ್ಸ್ನಲಿ ಏನಾಯ್ತು ಅಂದರೆ, ಸುಮ್ಮನೆ ಒಂದು ಟ್ರೆಕ್ಕಿಂಗ್ ಹೋಗೋದು, ಸಮಿಟ್ ಮಾಡೋದು, ಬರೋದು, ಈ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಒಂದು ಎಕ್ಸ್ಪೋಜರ್ ಸಿಗ್ತಿಲ್ಲ. ಸೊ ಅದಕ್ಕೆ ನಾವು ನಮ್ಮ ಸ್ಪೆಷಲಿ ಬೋಲೈನ್ ಅಡ್ವೆಂಚರಿಂದ ಯಾವುದಾದ್ರು ಟ್ರೆಕ್ ಆರ್ಗನೈಸ್ ಮಾಡಿದ್ರೆ ನಾವೇನು ಮಾಡ್ತೇವೆ ಅಂದರೆ, ನೀವು ಹೋಗೋ ದಾರಿಯಲ್ಲಿ ಏನಾದರೂ ನಿಮಗೆ ಆ ಕೀಟಗಳು ಕಂಡ್ರೆ ಅದರ ಯುನೀಕ್ನೆಸ್ ಏನು, ಆ ಸ್ಪೆಷಾಲಿಟಿ ಏನು, ಅದು ಇಲ್ಲಿ ಯಾಕಿದೆ, ಅದರ ಒಂದು ಸ್ಪೆಸಿಫಿಕ್ ಒಂದು ಏನಾದರೂ ಅದು ಇನ್ಫಾರ್ಮೇಶನ್ ಕೊಡೋದು, ಎಲ್ಲ ಮರ ಗಿಡಗಳ ಬಗ್ಗೆ ಹೋಗ್ತಾ ಅದರ ಬಗ್ಗೆ ಎಕ್ಸ್ಪ್ರೆಷನ್ ಮಾಡೋದು. ಹಕ್ಕಿದು ಸೌಂಡ್ ಕೇಳಿದ್ರೆ ಅದು ಯಾವ ಹಕ್ಕಿ ಅಂದರೆ ಹೆಸರಿಗಿಂತ ಅದರ ಒಂದು ಯೂನಿಕ್ ಫೀಚರ್ಸ್ ಬಗ್ಗೆ ಈ ಥರ ಹೇಳ್ಕೊಂಡು ಹೋಗುವಾಗ ನೀವು ತುಂಬ ಬೇಗ ಕನೆಕ್ಟ್ ಆಗ್ತೀರಾ. ಈಗ ಒಂದು ಯಾವುದೋ ಒಂದು ಮರ ಇರುತ್ತೆ ನಡ್ಕೊಂಡು ಹೋದಾಗ, ನೀವು ಅದನ್ನು ಇಗ್ನೋರ್ ಮಾಡಿ ನಡ್ಕೊಂಡು ಹೋಗ್ತೀರ. ಬಟ್ ಅದೇ ನಾನು ಸಿಗ್ನಿಫಿಕೆನ್ಸ್ ನೋಡಿದಾಗ ನೀವು ಅದಕ್ಕೆ ಕೈ ಮುಗಿದು ಹೋಗ್ತೀರ. ಸೊ ಇದೇ ಡಿಫ್ರೆನ್ಸ್. ನಾವು ಟ್ರೆಕ್ಕಿಂಗ್ ಮಾಡಿದಾಗ ನಾವು ಒಂಥರ ಈ ಥರ ಕನೆಕ್ಟ್ ಮಾಡಿ ಟ್ರೆಕ್ ಮಾಡ್ತೇವೆ. ಈಗ ಒಬ್ಬ ಪರ್ಸನ್ ನೇಚರ್ ಜೊತೆ ಕನೆಕ್ಟ್ ಆಗುವಂಥದ್ದು ಅಂತ ಹೇಳ್ತೇವೆ. ಅಂದರೆ ಈಗ ಈ ಟ್ರಾವೆಲ್ ಎಷ್ಟು ಇಂಪಾರ್ಟೆಂಟ್ ಒಬ್ಬ ಪರ್ಸನಿಗೆ, ಜನರಲ್ ಪರ್ಸನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ? ಟ್ರಾವೆಲಲ್ಲಿ ಮೇನ್ಲಿ ಏನಾಗುತ್ತೆ ಅಂದರೆ ಸೋಷಿಯಲ್, ಎಸ್ಪೆಷಲಿ ಸೋಷಿಯಲ್ ಗ್ಯಾದರಿಂಗ್ ಏನಿದೆ, ಸೋಷಿಯಲ್ ವೆಲ್ಬೀಯಿಂಗ್ ಅನ್ಬೋದು. ಅಂದರೆ ನೀವು ಮನೆಯಲ್ಲಿದ್ದಾಗ ಪ್ರತಿಯೊಂದಕ್ಕೂ ನಿಮಗೆ ಕಿರಿಕಿರಿ ಆಗ್ಬೋದು, ಇಲ್ಲ ಈಗ ನಿಮ್ಮ ಚಾಪೆ, ನಿಮ್ಮ ಬೆಡ್ಡು, ನಿಮ್ಮ ಸ್ಪೇಸ್ ಅಂತ ಏನಿದೆ, ಅದು ಹೊರಗಡೆ ಹೋದಾಗ ಅದೆಲ್ಲ ನಡೆಯಲ್ಲ. ನೀವು ಶೇರ್ ಮಾಡಲೇಬೇಕು, ಏನೇ ಇದ್ರು. ರೂಮ್ ಶೇರ್ ಮಾಡಬೇಕು, ವಾಶ್ರೂಮ್ ಶೇರ್ ಮಾಡಬೇಕು. ಕೆಲವೊಬ್ಬರು ನಿಮ್ಮಕ್ಕಿಂತ ತುಂಬ ಕಷ್ಟದಿಂದ ಇರ್ತಾರೆ, ಅವ್ರು ನೋಡಿದಾಗ ಯು ಫೀಲ್ ಲಕ್ಕಿ. ಸೊ ಇದೆಲ್ಲ ಎಕ್ಸ್ಪೋಜರ್ ಸಿಕ್ಕಿದಾಗ ಯು ಫೀಲ್ ಮೋರ್ ಪ್ರೊಫೌಂಡ್ ಅಂತ. ನಿಮ್ಮ ಲೈಫ್ ಬಗ್ಗೆ ನಿಮಗೆ ಒಂಥರ ತುಂಬ ಜಾಸ್ತಿ ಖುಷಿ ಆಗುತ್ತೆ. ಬಜೆಟ್ ಅಂತ ಹೇಳ್ತೇವೆ. ಈಗ ನೀವು ಅಷ್ಟು ದೊಡ್ಡ ಹೈಕಿಂಗಲ್ಲಿ ಹೋಗ್ತೀರಾ ಅಥವಾ ಟ್ರೆಕ್ಕಿಂಗ್ ಹೋಗ್ತೀರಾ ಅಂದಾಗ ಅದರ ಬಜೆಟ್ ಎಷ್ಟು ಬರ್ತದೆ ಅಂತ? ಒಂದು ಎಕ್ಸ್ಪೆಡಿಷನ್ ಮೌಂಟೇನಿಯರಿಂಗ್ ಅನ್ನೋದೊಂದು ರಿಚ್ ಪೀಪಲ್ ಸ್ಪೋರ್ಟೇ ಅನ್ಬೋದು. ತುಂಬ ಎಕ್ಸ್ಪೆನ್ಸಿವ್ ಇದೆ, ತುಂಬ ಎಕ್ಸ್ಪೆನ್ಸಿವ್. ಯಾಕಂದರೆ ಫಸ್ಟ್ಲಿ ನಿಮಗೆ ಆ ಪ್ರತಿಯೊಂದು ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್ ಏನಿದೆ, ಅದು ಗೇರ್ಸ್ ಏನಿದೆ, ಅದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ. ಪ್ರತಿಯೊಂದು ಆ ಕ್ಯಾರಬಿನರಿಂದ ಹಿಡಿದು ನಿಮ್ಮ ಐಸೆಕ್ಸು, ಶೂಗೆ ಹಾಕೋ ಕ್ರ್ಯಾಂಪ್ ಬಂದು ಪ್ರತಿಯೊಂದು ಎಕ್ಸ್ಪೆನ್ಸಿವ್. ಪ್ಲಸ್ಸು ನೀವು ಹೋದಾಗ ಒಂದೊಂದು ತಿಂಗಳಿಗೆ ಹೋಗ್ತೀರ, ಸೊ ಆ ಮಂತಿದ್ದು ರೇಷನ್. ಸೊ ಎಕ್ಸ್ಪೆಡಿಷನ್ ಈಸ್ ಯೂಶ್ವಲಿ ಎಕ್ಸ್ಪೆನ್ಸಿವ್. ಸೊ ಏನು ಮಾಡ್ಬೋದು ಅಂದರೆ ಸಣ್ಣ ಸಣ್ಣ ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ಖರ್ಚಲ್ಲಿ ಹೋಗಬೇಕು. ಬಟ್ ಮುಂದೆ ಹೋದಾಗೆ ನಿಮಗೆ ನಿಮ್ಮ ಕೆಪಾಸಿಟಿ ನೋಡಿ, ನಿಮ್ಮ ಪೊಟೆನ್ಷಿಯಲ್ ನೋಡಿ, ಯಾರಾದರೂ ನಿಮಗೆ ಫಂಡಿಂಗ್ ಮಾಡಿ ಅವರಿಗೆ ನಮ್ಮಿಂದ ಏನಾದರೂ ಬೆನಿಫಿಟ್ ಕೊಡುವಾಗಿದ್ದರೆ ಆ ಥರ ಕ್ರೌಡ್ ಫಂಡಿಂಗ್ ತಗೊಂಡು ಹೋಗ್ಬೋದು. ಇವಾಗ ಮೌಂಟ್ ಎವರೆಸ್ಟ್ ಹೇಳ್ಬೋದು, ನನಗೂ ಮೌಂಟ್ ಎವರೆಸ್ಟ್ ಹತ್ತಬೇಕು ಅನ್ನೋ ಆಸೆ ಇದೆ. ಬಟ್ ಇವತ್ತಿನ ಡೇಟಲ್ಲಿ 45-50 ಲಕ್ಷ ಅಂತ ಸುದ್ದಿ. ಸೊ ಅದು ತುಂಬ ಹ್ಯೂಜ್ ಬಜೆಟ್. ಅವನ ಸ್ವಂತ ದುಡ್ಡಿಂದ ಅಷ್ಟು ಹೋಗಬೇಕು ಅಂದರೆ ಅದೊಂದು ಎಕ್ಸ್ಪೆನ್ಸಿವ್. ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೆ ಅಲ್ಲಿ ಎನಿ ಟೈಮ್ ವೆದರ್ ಚೇಂಜ್ ಆಗುತ್ತೆ. ನೀವು ಅಷ್ಟು ಖರ್ಚು ಮಾಡಿ ಹೋದರೂ ನೀವು ಸಬ್ಮಿಟ್ ಮಾಡಿ ಬರ್ತೀರಂತ ಯಾವ ಗ್ಯಾರಂಟಿನೂ ಇಲ್ಲ. ಸೊ ನಿಮ್ಮ ಮೇಲೆ ಯಾರೋ ದುಡ್ಡು ದುಡ್ಡು ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರಿಗೂ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ಮ ಮೇಲೆ. ಸೊ ಅದೇ ಈಗ ನಾನು ಮೌಂಟ್ ಎವರೆಸ್ಟ್ ಮಾಡಬೇಕಾದ್ರೆ ಕ್ರೌಡ್ ಫಂಡಿಂಗ್ ಮಾಡಲೇಬೇಕು. ಮೇ ಬಿ ಆಫ್ಟರ್ 2 years ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೇನೆ, ನೋಡಬೇಕು. ಸೊ ಈಗ ಓವರಾಲ್ ಆಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಟ್ರೆಕ್ಕಿಂಗ್ ಬಗ್ಗೆ? ಓವರಾಲ್ ಆಗಿ ನನ್ನ ಹೋಲ್ ಪರ್ಪಸ್ ಆಫ್ ಬೋಲೈನ್ ಅಡ್ವೆಂಚರ್ ಏನಿದೆ, ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ನೇಚರ್. ಅಂದರೆ ನಿಮ್ಗೆ ಗೊತ್ತೇ ಇರಲ್ಲ ನೀವು ಮೆಂಟಲ್ ಸ್ಟ್ರೆಸ್ಸಿಗೆ ಹೋಗ್ತಿದ್ದೀರಾ, ಟುವರ್ಡ್ಸ್ ಮೆಂಟಲ್ ಡಿಪ್ರೆಷನ್ ಹೋಗ್ತಿದ್ದೀರಾ ಅಂತ. ನೀವು WHO ರಿಪೋರ್ಟ್ ನೋಡಿದರೆ ತುಂಬ ಹೆದರಿಕೆ ಆಗುತ್ತೆ. ಅದರಲ್ಲಿ ಮೆನ್ಷನ್ ಮಾಡ್ತಾರೆ, 1 in 4 person ಈಸ್ ಅಂಡರ್ಗೋಯಿಂಗ್ ಮೆಂಟಲ್ ಹೆಲ್ತ್ ಇಶ್ಯೂಸ್. 10% ಆಫ್ ದ ಕಿಡ್ಸ್ ಅಡೋಲಸೆಂಟ್ ಏನಿದೆ ಅವ್ರು ಆಲ್ರೆಡಿ ಡಿಪ್ರೆಷನ್ಗೆ ಹೋಗಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, 4th ಮೇನ್ ಕಾಸ್ ಆಫ್ ಡೆತ್ ಇಸ್ ಸುಸೈಡ್ ಅಂತ. ಸೊ ತನ್ನ ಪ್ರಾಣನ ತಾನೇ ತೆಗೆಯೋದಂದ್ರೆ ಅದು 4th ಮೇನ್ ರೀಸನ್ ಇರಬೇಕಿದೆ, ತುಂಬ ದೊಡ್ಡ ಇಶ್ಯೂ. ಸೊ ಇದು ಯಾವಾಗ ಆಗ್ತಿದೆ, ಯಾವಾಗ ಡಿಪ್ರೆಷನ್ ನೀವು ಸ್ಲಿಪ್ ಆಗ್ತಿದ್ದೀರಾ ಅನ್ನೋ ಗೊತ್ತೇ ಆಗಲ್ಲ. ಸೊ ಆ ಮೊಮೆಂಟಿಗೆ ಹೋಗೋ ಮುಂಚೆನೇ ಈ ಥರ ಕ್ಯಾಂಪ್ಸಿಗೆ ಬನ್ನಿ, ಅಂದರೆ ಟ್ರೆಕ್ಸ್ ಹೋಗಿ. ನಿಮ್ಮ ತುಂಬ ಆರ್ಗನೈಸೇಷನ್ ಇದೆ, ಯಾವ ಜೊತೆನೂ ಹೋಗ್ಬೋದು. ಒಂದು ಕಡೆ ಸಿಕ್ಕಿಲ್ಲ ಅಂದರೆ ಮತ್ತೊಂದಿದೆ. ಬಟ್ ಸಣ್ಣ ಸಣ್ಣ ಟ್ರೆಕ್ಸ್ ಇದೆ, ಅಲ್ಲಿ ನಿಮಗೆ ಹೋಗಬೇಕು ಅಂತ ಅಂದರೆ ಬುಕ್ ಮಾಡಿ ಹೋಗಬೇಕು ಅಂತನಿಲ್ಲ, ಸೀದಾ ಹೋಗ್ಬೋದು. ಈಗ ನಮ್ಮ ಬೋಲೈನ್ ಅಡ್ವೆಂಚರ್ ಇದೆ, ನಮ್ಮ ಕ್ಯಾಂಪಿಗೆ ಬನ್ನಿ. ಕೆಲವೊಂದೆಲ್ಲ ನಾವು ಪಬ್ಲಿಕ್ ಅಂದರೆ ಜನರಲ್ ಪಬ್ಲಿಕ್ಗೆ ಕ್ಯಾಂಪ್ ಮಾಡ್ತೇವೆ, ಸುಮ್ಮನೆ ಬಂದು ಈ ಎಕ್ಸ್ಪೀರಿಯನ್ಸ್ ಆಗೋದು, ಅಂದರೆ ಈ ಅಡ್ವೆಂಚರ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳೋದು. ಕೆಲವೊಂದು ಸುಮ್ಮನೆ ನಾನು ಯೋಗ ಕ್ಯಾಂಪ್ಸು ಮಾಡ್ತೇನೆ. ಸೊ ನಾನು ಹಠಯೋಗ ಟೀಚರ್ ಕೂಡ. ಸೊ ಸುಮ್ಮನೆ ಒಂದು ಬರೋದು, ಒಟ್ಟಿಗೆ ಅಡಿಗೆ ಮಾಡೋದು, ನಾವೇ ತಿನ್ಕೊಳ್ಳೋದು, ಬೆಳಿಗ್ಗೆ ಒಂದು ಪ್ರಾಕ್ಟೀಸ್ ಮಾಡೋದು, ಒಂದು ಸಣ್ಣ ನೇಚರ್ ವಾಕ್ ಹೋಗೋದು. ಸೊ ನಾವು ಟಾರ್ಗೆಟ್ ಪ್ರತಿ ಏಜಿಗೂ ಮಾಡ್ತೇವೆ.
ಇನ್ಕ್ಲೂಡಿಂಗ್ ಈಗ ರಿಟೈರ್ಡ್ ಆದವರು ಇರ್ತಾರೆ ಕೆಲವೊಬ್ರು ಪಾಪ, ದೇ ಆರ್ ಲಿಟಲ್ ಇಗ್ನೋರ್ಡ್ ಫ್ರಮ್ ದ ಸೊಸೈಟಿ ಅಂತ. ಸೊ ಅವರಿಗೂ ಏಜ್ ಆದವರಿಗೂ ಒಂದು ಸಣ್ಣ ಹೈಕ್ ಕರ್ಕೊಂಡು ಹೋಗ್ತೇವೆ, ವಿಚ್ ಈಸ್ ಈಸಿ, ಯಾರಿಗೂ ಮಾಡ್ಬೋದು ಆ ಥರ ಹೈಕ್ಸು. ಸೊ ಯಾವುದೇ ಕ್ಯಾಟಗರಿ ಏಜ್ನವರಿದ್ದರು ವಿ ಆರ್ ಆಲ್ವೇಸ್ ವೆಲ್ಕಮಿಂಗ್ ದೆಮ್. ಬನ್ನಿ, ನೇಚರಿಗೆ ಎಕ್ಸ್ಪೋಸ್ ಮಾಡಿ, ನಿಮ್ಮನ್ನು ನೀವು ಕ್ಯಾಂಪ್ಸಿನ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಈ ಮೆಂಟಲ್ ಹೆಲ್ತು ಏನಿದೆ ತನ್ನನ್ನು ತಾನೇ ಈ ಒಂದು ಪ್ರಾಬ್ಲಮ್ಗೆ ಹಾಕೋ ಸಿಚುವೇಶನ್ ಬರೋಕ್ಕಿಂತ ಮುಂಚೆನೇ ಯು ಫೈಂಡ್ ಸೊಲ್ಯೂಷನ್ ಯೋರ್ ಸೆಲ್ಫ್ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಪ್ರವಾಸ ಅನ್ನೋದು ಎಷ್ಟು ಮುಖ್ಯ, ಟ್ರೆಕ್ಕಿಂಗಲ್ಲಿ ಯಾವ ರೀತಿಯ ಬಗೆಗಳಿದ್ದಾವೆ, ಅದು ಅದರ ವೆಚ್ಚ ಎಷ್ಟಾಗುತ್ತೆ, ಆಮೇಲೆ ಬೌಲೈನ್ ಅನ್ನುವಂತಹ ಸಂಸ್ಥೆಯನ್ನು ಕಟ್ಟಿಕೊಂಡು ಮಕ್ಕಳಲ್ಲಿ ಇವತ್ತಿನ ಕಾಲಕ್ಕೆ ಏನು ಡಿಪ್ರೆಷನ್ ಅಂತ ಹೇಳ್ತಾ ಇದ್ದೇವೆ ಅದನ್ನು ಹೇಗೆ ತಡೆಗಟ್ಟಬಹುದು, ಇದ್ರ ಬಗ್ಗೆ ಒಂದಷ್ಟೆಲ್ಲ ಮಾತಾಡಿರುವಂತಹ ಸುಹಾನ್ ಸುಧಾಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.